33,258 ಪದ, 6,666 ಆಯತ್, 114 ಸೂರ. ಸೃಷ್ಟಿಕರ್ತನ ನಾಮದ ಪ್ರಯೋಗ 2,699. ಅರ್-ರಹ್ಮಾನ್ 170 ಬಾರಿ, ಅರ್-ರಹೀಂ 228 ಬಾರಿ, ಸಂಬೋಧನೆಯಾಗಿ 8 ಬಾರಿ, ಕುರ್ಆನ್ ಎಂಬ ಪದ 69 ಬಾರಿ, ಆಕಾಶ ಎಂಬ ಪದ 115 ಬಾರಿ, 1000 ಬಾರಿ, ಎಚ್ಚರಿಕೆ 1000 ಬಾರಿ, ಕಷ್ಟ 12 ಬಾರಿ, ಸುಖ 36 ಬಾರಿ, ದಿವಸ 365, ತಿಂಗಳು 12, ಸ್ವರ್ಗದ ಬಗ್ಗೆ 66, ನರಕದ ಬಗ್ಗೆ 176, ಇಹಲೋಕ 115, ಪರಲೋಕ 115, ಸ್ವಾಲಿಹ 167, ಸಹಿಯತ್ 167, ಮರಣ 145, ನಾಶ 145, ಜೀವನ 145, ಸ್ನೇಹ 83, ಅನುಸರಣೆ 83, ಸನ್ಮಾರ್ಗ 79, ಕರುಣೆ 79, ಕಠಿಣ 102, ಕ್ಷಮೆ 102. 102 ಬಾರಿ ಪ್ರಸ್ತಾಪಿಸಲ್ಪಟ್ಟ ನೂರುನ್ ಅಲಾ ನೂರ್, ನೂರುನ್ ಅಲಾ ನೂರ್, ಪ್ರಕಾಶದಿಂದ ಪ್ರಕಾಶ ಎಂಬ ಈ ಪವಿತ್ರ ಕುರ್ಆನ್ನ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸನ್ನದ್ಧರಾಗಿದ್ದಾರೆ. ಈ ಕುರ್ಆನ್ನ ಅಕ್ಷರ ತಪ್ಪಿಲ್ಲದೆ ಪರಿಣಾಮಕಾರಿಯಾಗಿ ಸುಂದರ ಶೈಲಿಯಲ್ಲಿ ಯಾರು ಈ ಒಂದು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡ್ಕೊಳ್ತಾರೋ ಖಂಡಿತವಾಗಿ ಅವರಿಗೆ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪರವಾಗಿ ವಿಶೇಷವಾಗಿ ನಾವು ಪ್ರೋತ್ಸಾಹವನ್ನು ನೀಡಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆ ವಿದ್ಯಾರ್ಥಿಗಳನ್ನ ಮುನ್ನಡೆಸುವಂತಹ ಯೋಜನೆಯನ್ನ ಕೂಡ ಇಟ್ಕೊಂಡಿದ್ದೇವೆ. ಇದೆಲ್ಲವೂ ಕೂಡ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪರವಾಗಿ 4ನೇ ವರ್ಷದ ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಪವಿತ್ರ ಗ್ರಂಥ ಕುರ್ಆನ್ನ ವಾಚನ, ಆ ಒಂದು ಸುಂದರವಾದಂತಹ ವಾಚನಕ್ಕಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು, ಗಣ್ಯಾತಿ ಗಣ್ಯರನ್ನು, ಅದೇ ರೀತಿ ಅತಿರಥ ಮಹಾರಥ ಎಲ್ಲ ಅಗ್ರಗಣ್ಯ ನಾಯಕರನ್ನು, ಆಧ್ಯಾತ್ಮಿಕತೆಯ ಗುರುವರಿಯರನ್ನು, ಸಕಲ ಸದ್ಗುಣ ಸಿದ್ಧಿಯನ್ನ ಮೇಲೈಸಿಕೊಂಡ ಧಾರ್ಮಿಕ ಗುರುವರಿಯರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಜಡ್ಜಸ್, ತೀರ್ಪುಗಾರರು, ಆ ಒಂದು ಮಗುವಿನ ಬಾಯಿಯಿಂದ ಹೊರಡುವಂತಹ ಸುಂದರವಾದಂತಹ ಶಬ್ದ ಲಹರಿ ಕುರ್ಆನ್ ಯಾವತ್ತೂ ಕೂಡ ಯಾರಿಗೂ ಕೂಡ ಬೇಸರ ತರಿಸಿಲ್ಲ. ಎಷ್ಟೇ ಬಾರಿ ಓದಿದ್ರು ಕೂಡ ಯಾರಿಗೂ ಕೂಡ ಬೇಸರ ಇಲ್ಲ. ಪೇಪರ್ ಅಥವಾ ಸುಧಾ, ತರಂಗ, ಇನ್ನಿತ ಯಾವುದು ಓದಿದ್ರು ಒಂದು ಬಾರಿ ಮಾತ್ರ, ಮತ್ತೆ ಬೇಡ ಮೂಲೆಗೆ. ಆದರೆ ಪವಿತ್ರ ಕುರ್ಆನ್ ಆಗಲ್ಲ, ಓದಿದಷ್ಟು ಲಹರಿ ಹಿಮ್ಮಡಿಗೊಳ್ಳುವಂತಹ ಒಂದು ಸಂದರ್ಭ. ನಮ್ಮ ಕಾರ್ಯಕ್ರಮವನ್ನು ಕಿರಾನ್ ಪಠಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ನಮ್ಮ ಜಡ್ಜಸ್ ಈಗಾಗಲೇ ತಯಾರಿದ್ದಾರೆ. ಇಂದಿನ ಸಮಾರಂಭದ ಗಣ್ಯ ಅತಿಥಿಗಳಾಗಿ ಯುಟಿ ಖಾದರ್ ಅವರು ಆಗಮಿಸಬೇಕು, ಅಬ್ದುಲ್ ರಶೀದ್ ಅಜಿ, ಸೈಯದ್ ಬಜೆಟ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು ಆಗಮಿಸಬೇಕು, ಪಿಸಿ ಆಸಿರ್ ರವರು, ಜನಾಬ್ ಅಜಿ ಅಬ್ದುಲ್ ಬಶೀರ್ ರವರು, ಇಸ್ಮಾಯಿಲ್ ಸಾಗರ್ ರವರು, ಜನಾಬ್ ನಜೀರ್ ಹುಸೇನ್ ರವರು, ಶೇಖ್ ಅಹಮದ್ ಕೆರೆಬೈಲ್ ರವರು, ಇವರೆಲ್ಲ ಗಣ್ಯರು ಕೂಡ ಆಗಮಿಸಬೇಕಾಗಿದೆ. ಇದೀಗ ನಮ್ಮ ಜಡ್ಜಸ್ ಅಕ್ಷರ ತಪ್ಪಿಲ್ಲದೆ ಕುರ್ಆನ್ನ ಒಂದು ಪಠಣ ನಿಜಕ್ಕೂ ನಮ್ಮನ್ನ ಯಾವುದೋ ಮಾಯಾ ಲೋಕಕ್ಕೆ ಕೊಂಡೊಯ್ಯಲಿದೆ. ಪ್ರತಿಯೊಬ್ಬರನ್ನ ಕುರ್ಆನ್ನ ವಾಚನ ಕೇಳುವಾಗ, ಆ ಒಂದು ಶಬ್ದದ ಲಹರಿಯನ್ನ ಕೇಳುವಾಗ ಪ್ರತಿಯೊಬ್ಬರನ್ನು ಕೂಡ ಯಾವುದೋ ಮಾಯಾ ಲೋಕಕ್ಕೆ ಕೊಂಡೊಯ್ಯಲಿದೆ. ಉಲ್ಲಾಲ ದರ್ಗದ ಅಧ್ಯಕ್ಷರಾದ ಸೈಯದ್ ರಶೀದ್ ಅಜಿ ಅವರು ಆಗಮಿಸಿದ್ದಾರೆ. ಬಹಳಷ್ಟು ಯುವಕರ ಬಗ್ಗೆ ಪ್ರೋತ್ಸಾಹದ ಚಿಂತನೆಯನ್ನು ಮಾಡುವವರು, ನಯ ನಾಜೂಕಿನ ವ್ಯಕ್ತಿತ್ವ, ಧವಲ ಸದೃಶ್ಯ ವ್ಯಕ್ತಿತ್ವ ಅಜಿ ರಶೀದ್ ಅಜಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ, ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮ ತೀರ್ಪುಗಾರರು, ಕುರ್ಆನ್ ಪಠಣ ಕಾರ್ಯಕ್ರಮದ ತೀರ್ಪುಗಾರರು ಇಲ್ಯಾಸ್ ಇರ್ಫಾನಿ ಅಲ್ ಮಕ್ದೂಮಿ ಸಾಲ್ಮರ, ಜನಾಬ್ ಫರಾಹ್ ನದ್ವಿ, ಜನಾಬ್ ಜಿಯಾಹುಲ್ ರೆಹಮಾನ್ ನಮ್ಮ ತೀರ್ಪುಗಾರರಾಗಿ ಸಹಕರಿಸಲಿದ್ದಾರೆ. ಪ್ರತಿಯೊಂದು ಮಗುವಿನ ಆ ಕಂಠ ಸಿರಿ, ಲಹರಿ, ಶಬ್ದದ ಕೋಶ, ಶಬ್ದದಲ್ಲಿ ವ್ಯತ್ಯಾಸ ಇಲ್ಲದೆ ಸುಂದರವಾದಂತಹ ಪಠಣಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ನಾವು ನೇರವಾಗಿ ಅವರನ್ನು ಆಯ್ಕೆ ಮಾಡಲಿಕ್ಕಿದ್ದೇವೆ, ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ಇದೀಗ ನಮ್ಮ ಕಿರಾತ್ ಪಠಣದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ನಬೀಲ್ ರವರು ಕಿರಾನ್ ಪೇರೆಂಟ್ ಟ್ರ್ಯಾಕ್ ಕಂಡುಹಿಡಿ ಬಂದಿದ್ದ ಕಾರ್ಯಲ್ಲ, ಸುಮಾರಲ್ಲಿ ಪೇರುಂಟು. ದಯವಿಟ್ಟು ಹೆಸರನ್ನ ನೋಂದಾಯಿಸಬೇಕು. ರಿಜಿಸ್ಟ್ರೇಷನ್ ಕೌಂಟರ್ ನಲ್ಲಿ ಸುಮಾರು 33 ವಿದ್ಯಾರ್ಥಿಗಳು. ಅಶ್ರಫ್ ದಾರುಲ್ ಹುದಾ, ಬಹುಮಾನ್ಯರಾದ ಅಶ್ರಫ್ ದಾರುಲ್ ಹುದಾ ಶಿಕ್ಷಣ ತಜ್ಞರು, ಆಧ್ಯಾತ್ಮಿಕತೆಯ ಗುರುವರಿಯರು, ಸಕಲ ಸದ್ಗುಣ ಸಿದ್ಧಿಯನ್ನ ಮೇಲೈಸಿಕೊಂಡ ಧಾರ್ಮಿಕ ಗುರುವರಿಯರು ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು. ಇದೀಗ ಜಡ್ಜಸ್ ದಯವಿಟ್ಟು ನಮ್ಮ ವೇದಿಕೆಗೆ ಬನ್ನಿ. ಒಂದು ಸಣ್ಣ ಸಭಾ ಕಾರ್ಯಕ್ರಮದ ಬಳಿಕ ನಾವು ಕಾರ್ಯಕ್ರಮ ಪ್ರಾರಂಭಿಸಲಿದ್ದೇವೆ. ಬಹುಮಾನ್ಯರಾದ ಇಲ್ಯಾಸ್ ಇರ್ಫಾನಿ ಅಲ್ ಮಕ್ದೂಮಿ ಸಾಲ್ಮಾರ
ಖತೀಬ್ ಜುಮ್ಮಾ ಮಸ್ಜಿದ್ ಸುಂಕರಗಡ್ಡೆ ದಯವಿಟ್ಟು ವೇದಿಕೆಗೆ ಬನ್ನಿ. ಅದೇ ರೀತಿ ಜನಾಬ್ ಫರಾ ನದ್ವಿ, ಜನಾಬ್ ಜಿಯಾವುರ್ ರಹಮಾನ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಬನ್ನಿ, ವೇದಿಕೆಗೆ ಬನ್ನಿ. ನಮ್ಮ ಕಾರ್ಯಕ್ರಮ ಯಶಸ್ಸು ಕಾಣಲಿ, ಸೃಷ್ಟಿಕರ್ತ ಅನುಗ್ರಹಿಸಲಿ. ಕಿರಾತ್ ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಕಿರಾತ್ ಪಠಿಸಲಿಕ್ಕಿದ್ದಾರೆ ಜನಾಬ್ ಸುಲ್ತಾನ್ ನಬೀಲ್, ಓರ್ವ ಆಫಿಲ್ ವಿದ್ಯಾರ್ಥಿ ಜನಾಬ್ ಸುಲ್ತಾನ್ ನಬೀಲ್ ಆಫೀಸ್ ಇವರು ಕಿರಾತ್ ಪಠಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. بسم الله الرحمن الرحيم إن في خلق السماوات والأرض واختلاف الليل والنهار لآيات لأولي الألباب الذين يذكرون الله قياما وقعودا وعلى جنوبهم ويتفكرون في خلق السماوات والأرض ربنا ما خلقت هذا باطلا سبحانك فقنا عذاب النار ربنا إنك من تدخل النار فقد أخزيته وما للظالمين من أنصار ربنا إننا سمعنا مناديا ينادي للإيمان أن آمنوا بربكم فآمنا ربنا فاغفر لنا ذنوبنا وكفر عنا سيئاتنا وتوفنا مع الأبرار ربنا وآتنا ما وعدتنا على رسلك ولا تخزنا يوم القيامة إنك لا تخلف الميعاد جزاك الله خير. ನಾವು ಮಾಯಾ ಲೋಕಕ್ಕೆ ಕೊಂಡೊಯ್ಯುವಂತ ಕುರ್ಆನ್ನ ಆ ಶಬ್ದ ಲಹರಿ ನಿಜಕ್ಕೂ ನಮ್ಮನ್ನ ಬಹಳಷ್ಟು ಸ್ಫೂರ್ತಿದಾಯಕವಾಗಿಸಿದೆ. ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಆಫೀಸ್ ಜನಾಬ್ ಸುಲ್ತಾನ್ ನಬೀಲ್ ರವರಿಗೆ. ವಿದ್ಯೆ ಬಂದಿದೆ, ವಿನಯ ಹೋಗಿದೆ. ಸಮೃದ್ಧಿ ಬಂದಿದೆ, ಸಂಸ್ಕೃತಿ ಹೋಗಿದೆ. ಜಾತಿ ಬಂದಿದೆ, ಪ್ರೀತಿ ಹೋಗಿದೆ. ಸ್ವಾತಂತ್ರ್ಯ ಬಂದಿದೆ, ಸೌಜನ್ಯ ಹೋಗಿದೆ. ಮಾತು ಬಂದಿದೆ, ಕೃತಿ ಹೋಗಿದೆ. ಸಿದ್ಧಿ ಬಂದಿದೆ, ಸಾಧನೆ ಹೋಗಿದೆ. ಬಂದದ್ದನ್ನ ಬಲಪಡಿಸಿಕೊಂಡು ಓದೋದನ್ನ ಮರಳಿ ಪಡೆಯೋಣ. ವೇದಿಕೆಯಲ್ಲಿರುವ ಗಣ್ಯರನ್ನು, ಆಗಮಿಸಿದ ನಿಮ್ಮೆಲ್ಲರನ್ನು ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿದ್ದಾರೆ ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆಯ ಕಾರ್ಯನಿರ್ವಾಹಕರಾದ ಜನಾಬ್ ಜಾಕಿರ್ ಇಕ್ಲಾಸ್ ಇವರ ಸ್ವಾಗತದೊಂದಿಗೆ وعلى آله وأصحابه أجمعين أما بعد فأعوذ بالله من الشيطان الرجيم بسم الله الرحمن الرحيم رب اشرح لي صدري ويسر لي أمري واحلل عقدة من لساني يفقهوا قولي رب زدني علما رب زدني علما ರಬ್ಬಿ ಜಿದ್ನಿ ಇಲ್ಮಾ. ಶಪಿಸಲ್ಪಟ್ಟ ಶೈತಾನನ ಉಪಟಳದಿಂದ ಅಲ್ಲಾಹನ ಅಭಯ ಯಾಚಿಸುತ್ತಾ
ಪರಮ ದಯಾಮಯನು ಕರುಣಾನಿಧಿಯು ನಮ್ಮೆಲ್ಲರ ಪರಿಪಾಲಕನೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸುತ್ತಿದ್ದೇನೆ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತನಗೆ ಹೆಚ್ಚಾಗಿ ಸಿಗಲಿಕ್ಕೋಸ್ಕರ ಹಣಕ್ಕಾಗಿಯೋ, ಸಂಪತ್ತಿಗಾಗಿಯೋ, ಸೊತ್ತಿಗಾಗಿಯೋ ಅಥವಾ ಆಯುಷಿಗಾಗಿಯೋ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಅವರು ಹೆಚ್ಚೆಚ್ಚು ಸಿಗಲು ಮಾಡಿದ ಪ್ರಾರ್ಥನೆಯಾಗಿದೆ. ಅಲ್ಲದೆ ಅಲ್ಲಾಹನ ಆಜ್ಞೆಯೂ ಅದೇ ಆಗಿದೆ. ರಬ್ಬಿ ಜಿದ್ನಿ ಇಲ್ಮಾ, ಓ ಅಲ್ಲಾಹನೇ ನನಗೆ ಜ್ಞಾನವನ್ನು ಹೆಚ್ಚಿಸು ಎಂಬುದಾಗಿದೆ. ಇಲ್ಮ್, ನಾಲೆಜ್ ಎಂದರೆ ಉಪಕಾರ ಇರುವಂತಹ ಇಲ್ಮ್, ಜ್ಞಾನವನ್ನು ಇಹ ಮತ್ತು ಪರಲೋಕದಲ್ಲಿ ಉಪಕಾರ ಸಿಗುವಂತಾಗುವ ಜ್ಞಾನವನ್ನು ನಮ್ಮ ಪ್ರವಾದಿಯವರು ಅಲ್ಲಾಹನಲ್ಲಿ ಬೇಡಿರುತ್ತಾರೆ. ಇದನ್ನೇ ಮನಕೊಂಡು ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತಾ ಬಂದಿದೆ. ಅಲ್ಲಾಹನ ಪ್ರೀತಿಗೆ, ಸಂಪ್ರೀತಿಗೆ ಪಾತ್ರರಾಗಲು ಹಾಗೂ ಇದೇ ಪ್ರವಾದಿ ವಚನ ಹಾಗೂ ಅಲ್ಲಾಹನ ಆಜ್ಞೆಯನ್ನು ಪಾಲಿಸಲು ಇಲ್ಮು ನೀಡುವಂತಹ, ಇಹಪರದಲ್ಲಿ ವಿಜಯವಾಗುವಂತಹ ಇಲ್ಮು ನೀಡುವಂತಹ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದೆ. ಅದಾಗಿದೆ ಕುರ್ಆನ್ ಪಾರಾಯಣ, ಕುರಾನ್ ರಿಸಿಟೇಷನ್ ಪ್ರೋಗ್ರಾಮ್ ಅನ್ನು ಆಯೋಜಿಸಿ ಇದರಲ್ಲಿ ಸುಮಾರು 55 ಮಕ್ಕಳು ಭಾಗವಹಿಸಿ ಇದೀಗ ಅದರ ಅಂತಿಮ ಸುತ್ತಿನ ಆಯ್ಕೆಗೋಸ್ಕರ ಇಂದು ಫೈನಲ್ ಸ್ಪರ್ಧೆಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಡೆದಂತೆ ನುಡಿ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂತಹ ಜನಾಬ್ ಯುಟಿ ಖಾದರ್ ಅವರನ್ನು ನಾನು ಬಹಳ ಹೃತ್ಪೂರ್ವಕವಾಗಿ ಹಾಗೂ ಬ್ಲಡ್ ಹೆಲ್ತ್ ಕೇರ್ನ ಪರವಾಗಿ ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಜೀರ್ ಹುಸೇನ್ ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಸಂಸ್ಥೆ ಅಧ್ಯಕ್ಷರಾದ ನಜೀರ್ ಹುಸೇನ್ ರವರು ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಉಳ್ಳಾಳದ ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಸಹಸ್ರಾರು ಮಕ್ಕಳಿಗೆ ಇದೇ ಜ್ಞಾನವನ್ನು ಎರೆಯುವಂತಹ ಅರಬಿಕ್ ಇನ್ಸ್ಟಿಟ್ಯೂಟ್ನ ವ್ಯವಸ್ಥಾಪಕರು ಆದಂತಹ ಹಾಜಿ ಅಬ್ದುಲ್ ರಶೀದ್ ರವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸತ್ತಾರ್ ರವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ನಮ್ಮ ಕೋಶ ಅಬ್ದುಲ್ ರಶೀದ್ ರವರು, ಸತ್ತಾರ್ ರವರು ಬ್ಲಡ್ ಹೆಲ್ತ್ ಕೇರ್ ಇದರ ಪರವಾಗಿ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಉತ್ತಮ ರೀತಿಯಲ್ಲಿ ತನ್ನ ಎಲ್ಲ ಧನು ಮನ ಸಹಾಯದಿಂದ ನೆರವೇರಿಸಿದ ಮುಂದೆ ಸಾಗುತ್ತಿದ್ದಾರೆ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಅಧ್ಯಕ್ಷರಾದ ಜನಾಬ್ ನಜೀಬ್ನವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಬ್ಲಡ್ ಹೆಲ್ತ್ ಕೇರ್ ಪರವಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಜಡ್ಜಸ್ಗಳಾಗಿ ಆಗಮಿಸಿದಂತಹ ಖತೀಬರು ಜುಮ್ಮಾ ಮಸೀದಿ ಸುಂಕದಕಟ್ಟೆ ಬಜ್ಪೆ ಜನಾಬ್ ಇಲಿಯಾಸ್ ಇರ್ಫಾನಿ ಅಲ್ ಮಕ್ತೂಮಿ ಸಾಲ್ಮಾರ ಇವರನ್ನು ಬ್ಲಡ್ ಹೆಲ್ತ್ ಕೇರ್ನ ಸದಸ್ಯರಾದ ಸಫಾನ್ ಕಲೈಯವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಇರ್ಫಾನಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಬ್ಲಡ್ ಹೆಲ್ತ್ ಕೇರ್ನ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಜಡ್ಜಸರಾದ ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಾಧ್ಯಾಪಕರು ಇಕ್ರಾ ಅರಬಿಕ್ ಸ್ಕೂಲ್ ಮಂಗಳೂರು ಜನಾಬ್ ಫರ್ಹಾನ್ ನದೀಮ್ ಇವರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶಂಸುದ್ದೀನ್ ಬಲ್ಕುಜ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ
HOD ಆಫ್ ಮದ್ರಸತುಲ್ ಹುದಾ ಅಲ್ ಇಸ್ಲಾಮಿಯಾ ಮಂಗಳೂರು, ಇದರ ಪ್ರಾಧ್ಯಾಪಕರಾಗಿರುವ ಜನಾಬ್ ಜಿಯಾವುಲ್ ರಹಮಾನ್ ಇವರನ್ನು ಬಹಳ ಆತ್ಮೀಯವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಅಮಿತ್ ಗೋಲ್ತಮ ಜಲಿಯವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಜನಾಬ್ ಅಶ್ರಫ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಮುಸ್ತಫಾ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಇಂದಿನ ಈ ಮಹತ್ವಪೂರ್ವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸ್ಪರ್ಧಾಳುಗಳು, ಎಲ್ಲ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೂ ನಾನು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬ್ಲಡ್ ಹೆಲ್ತ್ ಕೇರ್ ನ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೂ ಕೂಡ ನಾನು ಬಹಳ ಆತ್ಮೀಯವಾಗಿ ಬ್ಲಡ್ ಹೆಲ್ತ್ ಕೇರ್ ನ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಜಜಾಕಲ್ಲಾಹು ಖೈರ್ ವ ಆಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಆತ್ಮೀಯತೆಯಿಂದ ಸ್ವಾಗತಿಸಿದ ಜನಾಬ್ ಜಾಕಿರ್ ಇಖ್ಲಾಸ್ ಅವರಿಗೆ ಸ್ವಾಗತವನ್ನ ಬಯಸುತ್ತಾ, ಈ ಕಾರ್ಯಕ್ರಮದ ಮಹತ್ವ, ಈ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಈ ಉದ್ದೇಶ ಏನು ಎಂಬುದನ್ನ ನಮ್ಮ ಸಂಸ್ಥೆಯ ಪರವಾಗಿ ಪ್ರಸ್ತಾವನೆ, ಒಂದು ಚುಟುಕು ಪ್ರಸ್ತಾವನೆಗಾಗಿ ಜನಾಬ್ ಸಂಶುದ್ದೀನ್ ಬಲ್ಕುಜಿ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಅವರ ಎಲ್ಲ ಪೋಷಕರೇ, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ ಎನ್ನುವ ಸಂಸ್ಥೆ ನಾಳೆಯ ದಿನ ಅಂದರೆ 25 ತಾರೀಕು ಜುಲೈ, ಈ ಒಂದು ದಿವಸದಲ್ಲಿ ಇವತ್ತಿನಿಂದ 3 ವರ್ಷ ಹಿಂದೆ ರೋಗಿಗಳಿಗೆ ರಕ್ತವನ್ನು ಪೂರೈಸುವ ಸಲುವಾಗಿ ಹುಟ್ಟಿಕೊಂಡಂತಹ ಸಂಸ್ಥೆ. ಈ ಒಂದು ಸಂಸ್ಥೆ ಜನರ ಹಾಗೂ ರೋಗಿಗಳ ಹೃದಯ ಬಡಿತವನ್ನ ಅರಿತು ಆ ಆಸ್ಪತ್ರೆಯ ಮುಂಭಾಗದಲ್ಲಿ ಎಷ್ಟೇ ನುರಿತ ವೈದ್ಯಕೀಯ ವ್ಯವಸ್ಥೆಗಳಿದ್ರೂ ಕೂಡ, ಮಾತ್ರವಲ್ಲ ತಂತ್ರಜ್ಞಾನದಿಂದ ಕೂಡಿದ ಸೌಲಭ್ಯಗಳಿದ್ದರೂ ಕೂಡ, ರೋಗಿಗೆ ಶಸ್ತ್ರಚಿಕಿತ್ಸೆಯಂತಹ ಆ ಒಂದು ಕಾರ್ಯವನ್ನು ಮಾಡಲು ವೈದ್ಯರು ತಡಪಡಿಸುತ್ತಿರುವ ಒಂದು ಸಂದರ್ಭ. ನಿಜಕ್ಕೂ ಈ ರಕ್ತ ಎನ್ನುವಂತಹ ಆ ಒಂದು ಕಣ ಆ ರೋಗಿಗೆ ಸಿಗದೇ ಇದ್ದಲ್ಲಿ ಎಷ್ಟು ನುರಿತ ವೈದ್ಯಕೀಯರು ಎಷ್ಟೇ ತಂತ್ರಜ್ಞಾನ ಬೆಳೆದರೂ ಕೂಡ ಅವರಿಗೆ ಅದನ್ನ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಮನಗಂಡು ನಮ್ಮ ಯುವಕರ ತಂಡವು ಈ ಒಂದು ಇಂತಹ ಒಂದು ಮಹತ್ ಕಾರ್ಯಕ್ಕೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯಾದ್ಯಂತ ಅಥವಾ ಇನ್ನು ಮುಂದಕ್ಕೆ ಹೋಗಿ ದೇಶದಾದ್ಯಂತ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು. ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರಕ್ತದಾನವನ್ನು ಮಾಡಲು ಪ್ರೇರೇಪಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ಸಂಘಟಿತರಾಗಬೇಕು ಎನ್ನುವ ನಿಟ್ಟಿನಲ್ಲಿ 3 ವರ್ಷಕ್ಕೆ ಮೊದಲು ಈ ಒಂದು ಸಂಸ್ಥೆಯು ಕೆಲವು 10 ಮಂದಿಗಳನ್ನೊಳಗೊಂಡ ಸಂಸ್ಥೆಯು ರೂಪುಗೊಂಡಿತು. ಆದರೆ ಸರ್ವಶಕ್ತನಾದ ಅಲ್ಲಾಹನ ಆ ಒಂದು ಕೃಪೆ ಕಟಾಕ್ಷದಿಂದ ಈ 3 ವರ್ಷ ಕಳೆದು ಈಗ 4ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಒಂದು 60-70 ಯುವ ಹಾಗೂ ಉತ್ಸಾಹಿ ತಂಡದೊಂದಿಗೆ ಸಜ್ಜಾಗಿ ದಿನದ 24 ಗಂಟೆ ಕೂಡ ಒಬ್ಬರಲ್ಲದಿದ್ದರೆ ಒಬ್ಬರು ಆ ಒಂದು ರೋಗಿಗಳಿಗೆ ರಕ್ತವನ್ನ ತಲುಪಿಸುವಂತ ಕಾರ್ಯವನ್ನ ಬಹಳ ಚುರುಕಿನಿಂದ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ನಿಜಕ್ಕೂ ಈ ಒಂದು ಕಾರ್ಯಕ್ಕೆ ನಮಗೆ ಸಹಕಾರಿಯಾಗಿರುವಂತಹದ್ದು ವಿಶೇಷವಾಗಿ ನಮ್ಮ ಈ ಒಂದು ಪ್ರದೇಶದ ಎಲ್ಲ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ, ನಾವು ಮುಂದಕ್ಕೆ ಹೋಗಿ ಕೇರಳದ ಗಡಿಯವರೆಗೂ ಹೋಗಿದ್ದೇವೆ. ಎಲ್ಲೆಲ್ಲ ನಮಗೆ ದಾನಿಗಳು ಸಹಕಾರ ನೀಡಿದ್ದಾರೆಯೋ ಅಲ್ಲೆಲ್ಲ ರಕ್ತದ ಕೊರತೆಗಳನ್ನು ನಾವು ನೀಗಿಸುವುದರಲ್ಲಿ ಸಫಲರಾಗಿದ್ದೇವೆ. ಅದೇ ರೀತಿ ಹೀಗೆ ನಾವು ಈ ಒಂದು ಕಾರ್ಯವನ್ನ ಮಾಡುತ್ತಾ ಮುಂದೆ ಬರುವಾಗ ನಮಗೆ ಹಲವಾರು ಸಂದಿಗ್ಧ ಪರಿಸ್ಥಿತಿಗಳು ಮುಂದೆ ಕಾಣಸಿಕ್ಕಿತು. ನಮ್ಮ ಕೊರೋನಾ ಸಂದರ್ಭದಲ್ಲಿ ಆದರೂ ಕೂಡ ಹಲವಾರು ನಿರ್ಗತಿಕರು, ನಿರುದ್ಯೋಗಿಗಳು, ವಲಸಿಗರು ಕಷ್ಟಪಡುವಂತಹ ಸಂದರ್ಭಗಳು ಕೂಡ ನಮ್ಮ ಕಣ್ಣ ಮುಂದೆ ಬಂದಾಗ ಈ ಒಂದು ಬ್ಲಡ್ ಹೆಲ್ತ್ ಕೇರ್ ತಂಡ ಸಣ್ಣ ಒಂದು ಅಳಿಲ ಸೇವೆಯನ್ನು ಮಾಡಲು ಕೂಡ ಮುಂದೆ ಹೋಗಿ, ಅದು ಕೂಡ ಅಷ್ಟೇ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಿಸ್ವಾರ್ಥ ಮನಸ್ಸಿನಿಂದ ಮಾಡಿದ ಕೆಲಸಕ್ಕೆ ಜಯವಿದೆ ಅನ್ನುವಂತೆ ಬಹಳ ಉತ್ಸಾಹದಿಂದ ನಾವು ಮುಂದೆ ಹೋದಾಗ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಹಲವಾರು ಮಂದಿಗಳ ಹಸಿವನ್ನು ನೀಗಿಸಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯವಾಯಿತು. ಅಲ್ಹಮ್ದುಲಿಲ್ಲಾ, ಸರ್ವಸ್ತುತಿಯು ಆ ಅಲ್ಲಾಹನಿಗೆ. ಅದೇ ರೀತಿ ನಮ್ಮ ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನ ರಂಜಾನ್ ನಲ್ಲಿ ಹಮ್ಮಿಕೊಂಡಿದ್ವಿ. ಆ ರಂಜಾನ್ ನಲ್ಲಿ ಹಮ್ಮಿಕೊಂಡು ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳ ಆ ಒಂದು ಕಿರಾಅತಿನ ಪಠಣೆಗಳನ್ನ ಆನ್ಲೈನ್ ಮೂಲಕ ಮಾಡಿ ಅದರಲ್ಲಿ ಒಂದು ಆಯ್ದ 12 ಮಂದಿಗಳನ್ನ ನಾವು ಆಯ್ದಿರಿಸಿದ್ದೇವೆ. ಆದರೆ ಕಾರಣಾಂತರದಿಂದ ರಂಜಾನ್ ನಲ್ಲಿ ಅದನ್ನು ಸಂಪೂರ್ಣಗೊಳಿಸಲು ನಮಗೆ ಅನಾನುಕೂಲವಾಯಿತು. ಮಾತ್ರವಲ್ಲ, ನಮ್ಮ ಎಲ್ಲ ಸದಸ್ಯರುಗಳ ಒಂದು ಅಭಿಪ್ರಾಯ ಬಂತು, ನಮ್ಮ ವಾರ್ಷಿಕದ ದಿವಸ ಅದಕ್ಕೆ ಇದಕ್ಕೆ ಸರಿಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳಿ ಎಲ್ಲರ ಒಮ್ಮತ ತೀರ್ಮಾನದೊಂದಿಗೆ ಆಗಿದೆ. ಇವತ್ತಿನ ದಿನ ನಾವು ಇದನ್ನ ಕೊನೆಗೆ ಇದರ ಸಮಾರೋಪವನ್ನ ಇವತ್ತಿಟ್ಟಿದ್ದೇವೆ. ಆದ್ದರಿಂದ ನಾನು ಪ್ರಪ್ರಥಮವಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ಹಾಗೂ ಪಾಲಕರಲ್ಲಿಯೂ ಕ್ಷಮೆ ಯಾಚಿಸ್ತಾ ಇದ್ದೇನೆ. ನಿಮಗೆ ತುಂಬಾ ಲೇಟ್ ಆಯಿತು. ಈ ಒಂದು ರಂಜಾನ್ ನಿಂದ 2 ತಿಂಗಳು ಕಳೆದು ಹೋಯಿತು, ಬೇಸರ ಮಾಡಬೇಡಿ. ಇವತ್ತು ಸುಸಜ್ಜಿತವಾದ ಬಹಳ ಉತ್ತಮ ರೀತಿಯಲ್ಲಿ ಆ ಒಂದು 12 ವಿದ್ಯಾರ್ಥಿಗಳ ನಡುವೆ ನಾವು ಪೈಪೋಟಿಯನ್ನ ಇಲ್ಲಿ ನೋಡಲಿದ್ದೇವೆ. ಅದರಲ್ಲಿ ಆಯ್ದ 3 ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ರೀತಿಯಲ್ಲಿ ಬಹುಮಾನವನ್ನು ಕೂಡ ವಿತರಿಸಲಿಕ್ಕಿದೆ. ಅದೇ ರೀತಿ ನಮ್ಮ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು 2 ನಿಮಿಷದ ಕಿರಾತನ್ನು ನಾವು ಇವತ್ತು ಕೊಡ್ಲಿಕ್ಕಿದ್ದೇವೆ. ಅವರ ಕಿರಾತನ್ನು ಪಠಿಸಿದ ಕೂಡಲೇ ಅವರಿಗೆ ಒಂದು ಸಮಾಧಾನಕರ ಬಹುಮಾನವನ್ನು ಕೊಟ್ಟು ಅವರನ್ನು ಕೂಡ ಸಂತೋಷಪಡಿಸಲಿಕ್ಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆತ್ಮೀಯರೇ, ನಾವು ಮಾಡುವಂತಹ ಈ ಒಂದು ಅಳಿಲ ಸೇವೆ ಇದು ಜನಪರ ಸಮಾಜದ ಸೇವೆ, ಸಮಾಜ ಸೇವೆಯ ಒಂದು ಉತ್ತುಂಗ ಸೇವೆ. ಆದ್ದರಿಂದ ನಮ್ಮ ಇಲ್ಲಿಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹವರು ಬರೇ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಲ್ಲ, ಇದರಲ್ಲಿ ಉಡುಪಿ ಜಿಲ್ಲೆಯವರು ಇದ್ದಾರೆ, ಕಾಸರಗೋಡಿನವರು ಇದ್ದಾರೆ, ಆ ಕಡೆ ಕುಂಬ್ಳೆ ತನಕ, ಕುಂಬ್ಳೆ, ಕಾಸರಗೋಡು, ಅದಕ್ಕಿಂತಲೂ ಸ್ವಲ್ಪ ಆ ಕಡೆ ಇದ್ದವರು ಕೂಡ ಇದ್ದಾರೆ. ತಾವೆಲ್ಲರೂ ಕೂಡ ನಮ್ಮ ಮುಖ್ಯ ಉದ್ದೇಶವನ್ನ ಗಮನದಲ್ಲಿರಿಸಬೇಕು. ತಮ್ಮ ಪ್ರದೇಶಗಳಲ್ಲಿ ಏನಾದರೂ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಬಂದಲ್ಲಿ ಅಥವಾ ರಕ್ತವನ್ನು ಕೊಡಲು ಯಾರು ಕೂಡ ಭಯಪಡದೆ ಮುಂದಕ್ಕೆ ಬಂದು ತಮ್ಮಲ್ಲಿ ಸಾಧ್ಯವಿರುವಂತಹ ಯುವಕರು ಯಾರಿದ್ದಾರೆ 18 ರಿಂದ 65 ವರ್ಷದೊಳಗಿನ 45 ಕಿಲೋಗ್ರಾಂ ತೂಕವಿರುವಂತಹ ಆರೋಗ್ಯವಂತ ಗಂಡು ಹೆಣ್ಣು ಎಲ್ಲರೂ ಕೂಡ ಆ ಒಂದು ರಕ್ತದಾನವನ್ನು ಮಾಡಬಹುದು. ದಯವಿಟ್ಟು ಅಂತ ಒಂದು ಅವಕಾಶ ತಮಗೆ ಬಂದಲ್ಲಿ ಅದನ್ನು ನಿರಾಕರಿಸದಿರಿ. ತಮ್ಮ ಕುಟುಂಬದವರಿಗೂ, ತಮ್ಮ ನೆರೆಹೊರೆಯವರಿಗೂ, ತಮ್ಮ ಬಂಧು ಮಿತ್ರರಿಗೂ ಕೂಡ ಇದರ ಒಂದು ಅವೇರ್ನೆಸ್ ಅನ್ನು ನೀವು ಮಾಡಿಕೊಡ್ಬೇಕು. ಯಾಕಂದ್ರೆ ಒಬ್ಬ ರೋಗಿಗೆ ನಮ್ಮಿಂದಾಗುವ ಸುಲಭ ದಾನ ರಕ್ತದಾನ ಆಗಿರುತ್ತದೆ. ಆದ್ರಿಂದ ಎಲ್ಲರೂ ಕೂಡ ಇಂತಹ ಒಂದು ಕಾರ್ಯದಲ್ಲಿ ಮುಂದೆ ಬರಬೇಕು. ಅದೇ ರೀತಿ ತಮ್ಮೊಂದಿಗೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಎಂದು ಕೂಡ ತಮ್ಮೊಂದಿಗಿದೆ ಎನ್ನುವುದನ್ನ ಭರವಸೆಯನ್ನು ನಾನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನನ್ನ 1-2 ಮಾತಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅದ ಚಟುವಟಿಕೆ ಬಗ್ಗೆ ನಮ್ಮ ಮುಂದೆ ಪ್ರಸ್ತಾವನೆಗೆ ಇದೆ. ಶಂಶುದ್ದೀನ್ ಬಲ್ಕುಂಜಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ತಾನೇ ನಮ್ಮ ಈ ವೇದಿಕೆಗೆ ಆಗಮಿಸಿದ ಜನಾಬ್ ಶಾಕಿರ್ ಅಹಮದ್ ಖೇರೆ ಬೈಲ್ ಸಮಾಜ ಸೇವಕರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ
ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸತ್ತಾರ ಒಂದು ಪುಷ್ಪಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇಹಲೋಕದ ಕ್ಷಣಿಕ ಬದುಕಿನತ್ತ ಓಡುವಾಗ ಪರಲೋಕದ ಶಾಶ್ವತ ಬದುಕಿನ ನೈಜತೆ ಅರಿತ ನಾವೆಲ್ಲರೂ, ವಿಶೇಷವಾಗಿ ಯುಟಿ ಖಾದರ್, ಯಾವುದೇ ಕಾರ್ಯಕ್ರಮ ಇದ್ದರೂ ಎಷ್ಟೇ ಬ್ಯುಸಿಯಾಗಿದ್ದರೂ ಈ ಕಾರ್ಯಕ್ರಮ ತಪ್ಪಿಸಲು ಸಾಧ್ಯವೇ ಇಲ್ಲ. ಕಾರಣ ಸತ್ಯವಂತರಾದ ಪ್ರಾಮಾಣಿಕತೆಯ ಸೇವಾ ಮನೋಭಾವದ ಯುಟಿ ಖಾದರ್ ತನ್ನ ಓರ್ವ ಕರುಳ ಕುಡಿಯನ್ನ, ವಾತ್ಸಲ್ಯ ನಿಧಿಯನ್ನ ಆಫಿಲತ್ತು ಮಾಡಿದಂತಹ ಓರ್ವ ತಂದೆ ನಮ್ಮ ಯುಟಿ ಖಾದರ್. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತು ವಿದ್ಯಾರ್ಥಿಗಳನ್ನ ಶುಭಾರನ್ನ ಹಾರೈಸುವ ಮೂಲಕ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ 4ನೇ ವರ್ಷದ ಸಂಭ್ರಮದ ಈ ಆಚರಣೆಯಲ್ಲಿ ಇವತ್ತು ಬೆಳಿಗ್ಗೆ ಬಹುಶಃ ನಮ್ಮ ಸನ್ಮಿತ್ರ ಅಂತ ಇಲ್ಯಾಸ್ನವರ ಅನುಸ್ಮರಣೆಯಾಗಿ ಸಾಗರ್ ಕಾಂಪ್ಲೆಕ್ಸ್ ನಲ್ಲಿ ರಕ್ತದಾನ ಶಿಬಿರ ಸಮಾರೋಪ ಸಮಾರಂಭವನ್ನು ಬಹಳ ಅರ್ಥಪೂರ್ಣವಾಗಿ ಪವಿತ್ರವಾದ ಕುರಾನ್ನ ಕಂಠಪಾಠ ಹಾಗೂ ಕಿರಾತ್ ಕಾಂಪಿಟಿಷನ್ ನ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಿತರು, ನಮಗೆ ಆದರಣೀಯರಾಗುವಂತಹ ಉಲಾಲ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ರಶೀದ್ ಖಾನ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ಬ್ಲಡ್ ಹೆಲ್ತ್ ಕೇರ್ ಅಧ್ಯಕ್ಷ ಅಂತ ನಾಸೀರ್ ಹುಸೇನ್ ಅವರೇ, ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಹುದಾ ಇಸ್ಲಾಮಿಕ್ ಸೆಂಟರ್ ನ ಮುಖ್ಯಸ್ಥ ಬಹುಮಾನದ ಅಶ್ರಫ್ ಅವರೇ, ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಉಪಸ್ಥಿತ ಸನ್ಮಿತ್ರ ಅಂತ ಜನಾಬ್ ಶಾಕಿರ್ ಅಹಮದ್ ಕೆರಬೇಲ್ ಅವರೇ, ಇವತ್ತಿನ ಈ ಒಂದು ಕಿರಾತ್ ಕಾಂಪಿಟೇಷನ್ ನ ತೀರ್ಪುಗಾರರಾಗಿರುವಂತಹ ಗೌರವಿತರು, ಆತ್ಮೀಯರು, ಧಾರ್ಮಿಕ ಮುಖಂಡರಾಗಿರುವಂತಹ ಬಹುಮಾನದ ಇಲ್ಯಾಸ್ ಇರ್ಫಾನಿ ಅಲ್ ಮಕ್ದೂಮಿ ಸಾಲ್ಮಾರ್ ಅವರೇ, ಜನಾಬ್ ಫರಾನ್ ಅಕ್ಬೀರ್ ಅವರೇ, ಜನಾಬ್ ಜಿಯಾವುಲ್ ರೆಹಮಾನ್ ಅವರೇ, ಮುಂದಿರುವ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರ ಸೋದರರೇ, ಉಲೇಮಾಗಲೇ, ಉಮರಾಕಲೇ, ಬ್ಲಡ್ ಹೆಲ್ತ್ ಕೇರ್ ಇದರ ಅಧ್ಯಕ್ಷರು ಮತ್ತು ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನಾನು ಬ್ಲಡ್ ಹೆಲ್ತ್ ಕೇರ್ ಅಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸಿಕೊಂಡು, ವಿದ್ಯಾರ್ಥಿಗಳಿಗೆ ಇವತ್ತು ಕಿರಾತ್ ಕಾಂಪಿಟೇಷನ್ ಹಮ್ಮಿಕೊಳ್ಳುವ ಮೂಲಕ ಯಾರಿವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಬಹುಶಃ ಕಿರಾತ್ನಲ್ಲಿ ಮತ್ತು ಕುರಾನ್ನಲ್ಲಿ ಕಂಠಪಾಠ ಮಾಡಿ ತನ್ನ ಅಭ್ಯಾಸಕೊಂಡು ಸ್ವಲ್ಪದಲ್ಲಿ ಜ್ಞಾನದಿಂದಾಗಿ ಮತ್ತು ಇವತ್ತು ಸ್ವಲ್ಪ ಅದರಲ್ಲಿ ಫಲಿತರಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ತಮ್ಮ ಆ ಪಾವಿತ್ರತೆಯ ಪ್ರತಿಭೆಯನ್ನು ಹಂಚುವಂತ ಒಂದು ಅವಕಾಶ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಎಲ್ಲ ಸೋದರ ಸೋದರರು ಯಾರು ಇವತ್ತು ಕಿರಾತ್ ಕಾಂಪಿಟೇಷನ್ಗೆ ಬಂದಿದ್ದಾರೆ ಸ್ಪರ್ಧೆಗೆ, ನಿಮ್ಮನ್ನು ಮತ್ತು ನಿಮ್ಮ ಹೆತ್ತವರನ್ನು ನಾನೆಲ್ಲರ ಪರವಾಗಿ ನಾನು ಇವತ್ತು ವಿಶೇಷವಾಗಿ ನಾನು ಅಭಿನಂದಿಸಿ ನಿಮ್ಮೆಲ್ಲರ ದುವಾ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೆತ್ತವರ ವಿಶೇಷವಾದ ಪ್ರೋತ್ಸಾಹ ಮೂಲಕ ಖಂಡಿತವಾಗಿಯೂ ತಾವು ಹಂತಕ್ಕೆ ಬಂದಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಬಹುದು. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದೆ, ನಮ್ಮ ಮಕ್ಕಳಿಗೆ ನಾವು ಕೊಡುವಂತ ಅತ್ಯಂತ ದೊಡ್ಡ ಗಿಫ್ಟ್ ಯಾವ್ದಂತ ಹೇಳಿದ್ರೆ, ಅದು ನೀವು ಎಷ್ಟು ಆಸ್ತಿ ಮಾಡ್ತೀರಿ, ಎಷ್ಟು ಸಂಪತ್ತು ಮಾಡ್ತೀರಿ, ಎಷ್ಟು ಬಂಗಾರ ಮಾಡ್ತೀರಿ, ಇದು ನಿಮ್ಮ ಮಕ್ಕಳಿಗೆ ಕೊಡುವಂತ ಅತ್ಯಂತ ದೊಡ್ಡ ಗಿಫ್ಟ್ ಅಲ್ಲ. ನಿಮ್ಮ ಮಕ್ಕಳಿಗೆ ಕೊಡುವಂತ ಅತ್ಯಂತ ದೊಡ್ಡ ಗಿಫ್ಟ್ ಯಾವ್ದಂತ ಹೇಳಿದ್ರೆ, ಅಲ್ಲಾಹ್ ತಾಲನ ಹತ್ರ ಹೋಗ್ಲಿಕ್ಕೆ, ಅಲ್ಲಾಹ್ ತಾಲನ ಪ್ರೀತಿಗೆ ಪಾತ್ರರಾಗ್ಲಿಕ್ಕೆ, ಆ ದಾರಿ ತೋರಿಸಿಕೊಂಡು ಅವರಿಗೆ ಬೇಕಾದಂತ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಕೊಟ್ಟು ಆ ಪ್ರೋತ್ಸಾಹ ತಮ್ಮ ಮಕ್ಕಳಿಗೆ ಕೊಡ್ತಿರಲ್ಲ, ಅದು ನಿಮ್ಮ ಮಕ್ಕಳಿಗೆ ಕೊಡುವಂತ ಅತ್ಯಂತ ದೊಡ್ಡ ಉಡುಗೊರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲ ಹೆತ್ತವರನ್ನು ಕೂಡ ನಾನು ಇವತ್ತು ಅಭಿನಂದಿಸಿ ನಾನು ಇವತ್ತು ಹೆಚ್ಚಿಸುವಂತ. ಆದ ಕಾರಣ ಈ ಒಂದು ಕಾರ್ಯಕ್ರಮ ಒಂದು ಅತ್ಯುತ್ತಮವಾಗಿ ಕಾರ್ಯಕ್ರಮ ಬರುವಂತ ಅವಕಾಶವಾಗಲಿ, ಎಲ್ಲರೂ ಕೂಡ ತಮ್ಮ ತಮ್ಮ ಆ ಪ್ರತಿಭೆಯನ್ನು ಇವತ್ತು ತೋರ್ಪಡಿಸುವ ಮೂಲಕ ಬೇರೆಯವರಿಗೆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಶಕ್ತಿ ಕೂಡ ಇವತ್ತು ಆಗ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಸರ್ವರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನಿ ರಹೀಂ ಹೇಳುವ ಮೂಲಕ ಚಾಲನೆ ಕೊಡ್ತಾ ಇದ್ದೇವೆ. ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಖಾದರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಈ ಒಂದು ಕಿರಾತ್ ಪಟ್ಟಣಕ್ಕೆ ನಾವು ಅವರಲ್ಲಿ ಮಾತಾಡುವಾಗ ನೀವು ಕಿರಾತ್ ಪಟ್ಟಣವನ್ನ ಉಚಿತವಾಗಿ ಈ ಒಂದು ಕೊಠಡಿಯನ್ನ ಕೊಟ್ಟಂತ ಓರ್ವ ಸಾಮಾಜಿಕ ಸೇವಾ ಮನೋಭಾವದ ಸಮಾಜ ಸೇವಾ ಮನೋಭಾವದ ಕೊಡುಗೆ ದಾಣಿಯಾದಂತ ನಿಜಕ್ಕೂ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಓಡೋಡಿ ಬಂದು ಕೊಟ್ಟಂತ ಓರ್ವ ವ್ಯಕ್ತಿ
ಪಿಸಿ ಆಸಿರ್ರವರು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಜಾಕೀರ್ ಅವರು ಒಂದು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇಂದು ಬೆಳಗ್ಗೆ 8 ಗಂಟೆಯಿಂದ ಅಪರಾಹ್ನ 2:30 ತನಕ ಇದೇ ನಮ್ಮ ಪರಿಸರದ ತೊಕ್ಕೋಟಿನ ಜಂಕ್ಷನ್ ನಲ್ಲಿ ಸಾಗರ್ ಕಲೆಕ್ಷನ್ ಒಂದು ವಿಶೇಷವಾದಂತಹ ಮುತುವರ್ಜಿಯಲ್ಲಿ ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸಾಗರ್ ಸಂಸ್ಥೆಯ ಪಾಲುದಾರರಾಗಿರ್ತಕ್ಕಂಥ ಇಸ್ಮಾಯಿಲ್ ಸಾಗರ್ ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಇಮ್ತಿಯಾಜ್ ಬಜಪೆ ಅವರು ಒಂದು ಪುಷ್ಪಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ನಾವು ನೇರವಾಗಿ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ದಯವಿಟ್ಟು ಗಣ್ಯರು ನಮ್ಮೊಂದಿಗೆ ಸಹಕರಿಸಬೇಕು. ಇದೀಗ ನಾವು ಅದೇ ರೀತಿ ನಮ್ಮ ತೀರ್ಪುಗಾರರಿಗೆ ಸನ್ಮಾನ್ಯ ಯುಟಿ ಖಾದರ್ ಅವರು ಒಂದು ಸ್ಮರಣಿಕೆಯನ್ನ ನೀಡಬೇಕಂತ ವಿನಂತಿಸ್ತಾ ಇದ್ದೇವೆ. ಯುಟಿ ಖಾದರ್ ಅವರನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸುವಂತಿಲ್ಲ. ಜಿಲ್ಲೆಯ ರಾಜ್ಯದ ವಿವಿಧ ಭಾಗದಲ್ಲಿ ಓಡಾಡಿಸುವಾಗ ನಾವು ನಿಲ್ಲಿಸುವಂತಿಲ್ಲ. ನಿಜಕ್ಕೂ ನಾವು ಕಾಯುವಷ್ಟು ಅವರು ಕೂಡ ಕಾಯ್ತಾ ಇರ್ತಾರೆ. ಆದ್ದರಿಂದ ಅವರನ್ನ ಬೀಳ್ಕೊಡ್ತಾ ಇದ್ದೇವೆ. ದಯವಿಟ್ಟು ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಫರಾನ್ ನದ್ವಿ ರಶೀದಾಜಿ ಅವರು ಶಾಲನ್ನು ಓದಿಸಿ ಪಿಸಿ ಅವರು ಸ್ಮರಣಿಕೆಯನ್ನು ನೀಡುವ ಮೂಲಕ ನಮ್ಮ ಜಡ್ಜಸ್ ಅನ್ನ ಅಭಿನಂದಿಸಬೇಕು. ಜನಾಬ್ ಫರ್ಹಾನ್ ನದ್ವಿ ಮಾಜಿ ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ನಾವು ನೇರವಾಗಿ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಕುರ್ಆನ್ ವಾಚನ, ಕುರ್ಆನ್ನ ಅಕ್ಷರ ತಪ್ಪಲ್ಲದೆ ಸುಲಲಿತವಾಗಿ ಬಹಳಷ್ಟು ಕುರ್ಆನ್ನ ಬಗ್ಗೆ ಬಹಳಷ್ಟು ಅರಿತವರು ಧಾರ್ಮಿಕ ಮುಖಂಡರು, ಸಕಲ ಸದ್ಗುಣ ಸಿದ್ಧಿಯನ್ನ ಮೇಲೈಸಿಕೊಂಡ ಧಾರ್ಮಿಕ ಗುರುವರಿಯರು ನಮ್ಮ ಇಂದಿನ ತೀರ್ಪುಗಾರರಾಗಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. أعوذ بالله من الشيطان الرجيم. بسم الله الرحمن الرحيم. إذا وقعت الواقعة ليس لوقعتها كاذبة خافضة رافعة إذا رجت الأرض رجا وبست بسم الله الرحمن الرحيم. إذا وقعت الواقعة ليس لوقعتها كاذبة خافضة رافعة إذا رجت الأرض رجا وبست الجبال بسا فكانت وكنتم أزواجا ثلاثا فأصحاب الميمنة ما أصحاب الميمنة وأصحاب المشأمة ما أصحاب المشأمة والسابقون السابقون أولئك المقربون في جنات النعيم ثلة من الأولين وقليل من الآخرين على سرر موضونة متقين عليها متقابلين يطوف عليهم ولدان مخلدون بأكواب وأباريك وكأس من معين لا يصدعون عنها ولا ينزفون وفاكهة مما يتخيرون
ಟೈಮ್ ಓವರ್. صدق الله العلي العظيم. السلام عليكم ورحمة الله وبركاته. ನಮ್ಮ ಅಧ್ಯಕ್ಷರಾದ ಎರಡನೇ ವಿದ್ಯಾರ್ಥಿ ಮೊಹಮ್ಮದ್ ಅಶ್ಫಾನ್. ಎಲ್ಲರಿಗೂ ಕೂಡ ಒಂದು ವಿಶೇಷವಾದ ಬಹುಮಾನ ಇಲ್ಲಿ ನಾವು ರೆಡಿ ಮಾಡಿದ್ದೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಇದೀಗ ವಿದ್ಯಾರ್ಥಿ ಮೊಹಮ್ಮದ್ ಅಶ್ಫಾನ್, ಹುದವಿ ವಿಟ್ಲ. السلام عليكم. أعوذ بالله من الشيطان الرجيم. بسم الله الرحمن الرحيم. طه ما أنزلنا عليك القرآن لتشقى إلا تذكرة لمن يخشى أنتم أشد الرحمن على العرش استوى له ما في السماوات وما في الأرض له ما في السماوات وما في الأرض وما بينهما وما تحت الثرى وإن تجهر بالقول فإنه يعلم السر وأخفى الله لا إله إلا هو له الأسماء الحسنى وهل أتاك حديث موسى إذ رأى نارا فقال لأهلهم كثوا إني آنست نارا لعلي آتيكم منها بقبس أو أجد على النار هدى. صدق الله العلي العظيم. السلام عليكم ورحمة الله وبركاته. وعليكم السلام. كابو محمد زين ملار كابو. أعوذ بالله من الشيطان الرجيم. بسم الله الرحمن الرحيم. يا أيها المزمل قم الليل إلا قليلا نصفه أو انقص منه قليلا أو زد عليه ورتل القرآن ترتيلا إنا سنلقي عليك قولا ثقيلا إن ناشئة الليل هي أشد وطئا وأقوم قيلا إن لك في النهار سبحا طويلا واذكر اسم ربك وتبتل إليه تبتيلا. صدق الله العظيم. السلام عليكم. والليل إذا سجى ما ودعك ربك وما قلى وللآخرة خير لك من الأولى ولسوف يعطيك ربك فترضى
يتيما فعاوى ووجدك ضالا فهدى ووجدك عائلا فأغنى فأما اليتيم فلا تقهر وأما السائل فلا تنحر وأما بنعمة ربك فحدث صدق الله العلي العظيم. فاطمة صدر. الشيطان الرجيم. بسم الله الرحمن الرحيم. والعصر إن الإنسان لفي خسر إلا الذين آمنوا وعملوا الصالحات وتواصوا بالحق تواصوا بالصبر. صدق الله العظيم. السلام عليكم. أعوذ بالله من الشيطان الرجيم. بسم الله الرحمن الرحيم. ألم تر كيف فعل ربك بأصحاب الفيل ألم يجعل كيدهم في تضليل وأرسل عليهم طيرا أبابيل ترميهم بحجارة من سجيل فجعلهم كعصف مأكول. السلام عليكم. أعوذ بالله من الشيطان الرجيم. بسم الله الرحمن الرحيم. تبت يدا أبي لهب وتب ما أغنى عنه ماله وما كسب سيصلى نارا ذات لهب وامرأته حمالة الحطب في جيدها حبل من مسد. ಅಫ್ಸಾ ಖದೀಜಾ ಇದೀಗ ನಮ್ಮ ಈ ಒಂದು ಸುಂದರವಾದಂತಹ ಸಭಾಂಗಣವನ್ನು ಒದಗಿಸಿಕೊಟ್ಟಂತ PC ಆಸಿರ್ರವರಿಗೆ ಒಂದು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪರವಾಗಿ ಒಂದು ಸನ್ಮಾನ ಸಮಾರಂಭ ಶಾಲನ್ನು ಒದಗಿಸಿ ಸನ್ಮಾನಿಸಲಿದ್ದೇವೆ. ದಯವಿಟ್ಟು ಈ ವೇದಿಕೆ ಹತ್ರ ಒಮ್ಮೆ ಬರಬೇಕಾಗಿ ಇದ್ದೇವೆ. ಅವರಿಗೂ ಕೂಡ ಕಾರ್ಯಕ್ರಮ ಇರುವುದರಿಂದ ನಮ್ಮಿಂದ ನಿರ್ಗಮಿಸಿದ್ದಾರೆ. ದಯವಿಟ್ಟು ಬನ್ನಿ ಸರ್. ಶ್ರೀಮಂತಿಕೆ ಕೆಲವರಿಗೆ ಆಡಂಬರಕ್ಕೆ, ಶ್ರೀಮಂತಿಕೆ ಕೆಲವರಿಗೆ ಪ್ರದರ್ಶನಕ್ಕೆ, ಶ್ರೀಮಂತಿಕೆ ಕೆಲವರಿಗೆ ತೋರ್ಪಡಿಕೆಗೆ, ಆದರೆ ಶ್ರೀಯುತರ ಶ್ರೀಮಂತಿಕೆ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ, ಪ್ರತಿಭೆಗಳನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದಕ್ಕೆ ಆ ನಿಟ್ಟಿನಲ್ಲಿ ಶ್ರೀಯುತರನ್ನ ಈ ಸುಂದರ ಸಮಾರಂಭದಲ್ಲಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ದಯವಿಟ್ಟು ಶಾಲನ್ನ ಒದಿಸಿ ಸ್ಮರಣಕ್ಕೆ ನಿಂತಿರುವವರು ಶ್ರೀಯುತ ಇಸ್ಮಾಯಿಲ್ ಸಾಗರ್ ಅವರು PC ಆಸಿರ್ರವರನ್ನು ಯಾವುದೇ ರೀತಿಯ ಒಂದೇ ಒಂದು ಪೈಸೆ ಕೂಡ ನನಗೆ ಬೇಡ ಎಂಬ ಮಹತ್ತರವಾದಂತಹ ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿತ್ವ PC ಆಸಿರ್ರವರು. ಸಮಾಜ ಸೇವೆಯ ಉನ್ನತ ಶಿಖರದಲ್ಲಿ ರಾರಾಜಿಸಿರ್ತಕ್ಕಂತಹ ಓರ್ವ ವ್ಯಕ್ತಿತ್ವ ಶ್ರೀಯುತರು. ಈ ಸಂದರ್ಭದಲ್ಲಿ ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಪ್ರತಿಭೆಗಳನ್ನ ಬೆಳಗಿಸುವ ನಿಟ್ಟಿನಲ್ಲಿ ದಯವಿಟ್ಟು ಒಂದು ಗ್ರೂಪ್ ಫೋಟೋ ನಮ್ಮ ಎಲ್ಲ ಸದಸ್ಯರು ಅಡ್ಮಿನ್ ಬಳಗ ಅವರೊಂದಿಗೆ ಒಂದು ಗ್ರೂಪ್ ಫೋಟೋವನ್ನ ಕೊಟ್ಟಂತಹ PC ಆಸಿರ್ರವರನ್ನ ಈ ಸುಂದರ ವೇದಿಕೆಯಲ್ಲಿ ಅರ್ಥಪೂರ್ಣವಾಗಿ ಸನ್ಮಾನವನ್ನ ಮಾಡಿದ್ದಾರೆ. أبصارها خاشية يقولون إنا لمردودون في الحافرة أإذا كنا عظاما نخرة قالوا تلك إذا كرة خاسرة فإنما هي زجرة واحدة فإذا هم
بالساهرة هل أتاك حديث موسى إذ ناداه ربه بالواد المقدس طوى اذهب إلى فرعون إنه طغى فقل هل لك إلى أن تزكى وأهديك إلى ربك فتخشى فأراه الآية الكبرى فكذب وعصى ثم أدبر يسعى فحشر فنادى فقال أنا ربكم الأعلى فأخذه الله نكال الآخرة والأولى إن في ذلك لعبرة لمن يخشى أأنتم أشد خلقا أم السماء بناها رفع سمكها فسواها وأغطش ليلها وأخرج ضحاها والأرض بعد ذلك دحاها الرحمن الرحيم والفجر وليال عشر والشفع والوتر والليل إذا يسر هل في ذلك قسم الذي هجر ألم تر كيف فعل ربك بعاد إرم ذات العماد التي لم يخلق مثلها في البلاد وثمود الذين جابوا الصخر بالواد وفرعون ذي الأوتاد الذي طغى في البلاد فأعصروا فيها الفساد فصب عليهم ربك سوط عذاب إن ربك لبالمرصاد فأما اليتيم فلا تقهر جزاك الله عليكم ورحمة الله وبركاته أعوذ بالله من الشيطان الرجيم بسم الله الرحمن الرحيم آمن الرسول بما أنزل إليه من ربه والمؤمنون كل آمن بالله وملائكته وكتبه ورسله لا نفرق بين أحد من رسله وقالوا سمعنا وأطعنا غفرانك ربنا وإليك المصير لا يكلف الله نفسا إلا وسعها لها ما كسبت وعليها ما اكتسبت ربنا ولا تحملنا ما لا طاقة لنا به واعف عنا واغفر لنا وارحمنا أنت مولانا فانصرنا على القوم الكافرين السلام عليكم ವಾಲೈಕುಂ ಸಲಾಂ. ಪ್ರತಿಭೆ ಇದೆ. ಪ್ರತಿಭೆ ಯಾರ್ಯಾರಲ್ಲಿ ಯಾವ ರೀತಿ ಅಡಗಿದೆ ಹುದುಗಿದೆ ಎಂಬುದನ್ನು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಕೂಡ ಅದ್ಭುತವಾದಂತಹ ಪ್ರತಿಭೆ ಇದೆ. ಆ ಪ್ರತಿಭೆಗೆ ನಾವು ಅವಕಾಶವನ್ನ ನೀಡ್ತಾ ಇದ್ದೇವೆ. ಜಿಗೀರಿ ವಿದ್ಯಾರ್ಥಿಗಳೇ ಚಂದ್ರನೆಡೆಗೆ, ಜಿಗೀರಿ ವಿದ್ಯಾರ್ಥಿಗಳೇ ಚಂದ್ರನೆಡೆಗೆ. ಗುರಿ ತಪ್ಪಿದರೂ ಪರವಾಗಿಲ್ಲ, ನಕ್ಷತ್ರಗಳೊಂದಿಗೆ ಆದರೂ ಸೇರಬಹುದು. ಖಂಡಿತವಾಗಿ ಈ ಪ್ರತಿಭೆಗಳನ್ನು ನಾವು ಯಾವತ್ತೂ ಕೂಡ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆ ಖಂಡಿತವಾಗಿಯೂ ಮುನ್ನಡೆಸಲಿದೆ ಎಂಬುದಾಗಿ ಇದೀಗ ಮೊಹಮ್ಮದ್ ಸುಲ್ತಾನ್ ಬನ್ನಿ. ಮೊಹಮ್ಮದ್ ಮುಬಾರಕ್. ماله وما كسب سيصلى نارا ذات لهب وامرأته حمالة الحطب في جيدها حبل من مسد صدق الله العظيم. السلام ಬರ್ಕತ್ತಿಂದ ಆ ಮಗುವನ್ನ ಆದಷ್ಟು ಬೇಗ ಮಾತಾಡುವಂತೆ ಅಲ್ಲಾಹ್ ಅನುಗ್ರಹಿಸಲಿ. ಮೊಹಮ್ಮದ್ ಮುಸ್ತಫಾ ನಕೀಲ್, ಮೊಹಮ್ಮದ್ ನಾಶಿದ್,
ಆದಷ್ಟು ಬೇಗ ಬನ್ನಿ. ಶಾಫಿಯಾ ರಿದಾ ಬನ್ನಿ. ಮೊಹಮ್ಮದ್ ಮುಸ್ತಫಾ ನಕೀರ್. بسم الله الرحمن الرحيم والذين لا يدعون مع الله إلها آخر ولا يقتلون النفس التي حرم الله إلا بالحق ولا يزنون ومن يفعل ذلك يلقى أثاما يضاعف له العذاب يوم القيامة ويخلد فيه مهانا إلا من تاب وآمن وعمل عملا صالحا فأولئك يبدل الله سيئاتهم حسنات وكان الله غفورا رحيما إلا من تاب وآمن وعمل صالحا فإنه يتوب إلى الله متابا والذين لا يشهدون الزور وإذا مروا باللغو مروا كراما والذين إذا ذكروا بآيات ربهم لم يخروا عليها صما وعميانا والذين يقولون ربنا هب لنا من أزواجنا وذرياتنا قرة أعين واجعلنا للمتقين إماما. جزاكم الله خير. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. والتين والزيتون وطور سينين وهذا البلد الأمين لقد خلقنا الإنسان في أحسن تقويم ثم رددناه أسفل سافلين إلا الذين آمنوا وعملوا الصالحات فلهم أجر غير ممنون. فما يكذبك بعد بالدين أليس الله بأحكم الحاكمين. جزاك الله خير. السلام عليكم. ಮೊಹಮ್ಮದ್ ನಾಸಿರ್ ಬಿಲಾಲ್ ಅಬ್ದುಲ್ ಜಲೀಲ್ ಹಲಾ ಅಬ್ದುಲ್ ಜಲೀಲ್ ಎದುರು ಬರು. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. والضحى والليل إذا سجى ما ودعك ربك وما قلى وللآخرة خير لك من الأولى ولسوف يعطيك ربك فترضى. ألم يجدك يتيما فآوى ووجدك ضالا فهدى ووجدك
ربك فحدث جزاك الله خير. अब्दुल जलील बिला السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. ياسين والقرآن الحكيم إنك لمن المرسلين على صراط مستقيم تنزيل العزيز الرحيم لتنذر قوما ما أنذر آباؤهم فهم غافلون. لقد حق القول على أكثرهم فهم لا يؤمنون. إنا جعلنا في أعناقهم أغلالا فهي إلى الأذقان فهم مقمحون. وجعلنا من بين أيديهم سدا ومن خلفهم سدا فأغشيناهم فهم لا يبصرون. وسواء عليهم أأنذرتهم أم لم تنذرهم لا يؤمنون. جزاك الله خير. वालेकुम सलाम मोहम्मद किदास أعوذ بالله من الشيطان الرجيم. بسم الله الرحمن الرحيم. والتين والزيتون وطور سينين وهذا البلد الأمين. لقد خلقنا الإنسان في أحسن تقويم ثم رددناه أسفل سافلين إلا الذين آمنوا وعملوا الصالحات فلهم أجر غير ممنون. فما يكذبك بعد بالدين أليس الله بحكم الحاكمين. صدق الله. أعوذ بالله من الشيطان الرجيم. بسم الله الرحمن الرحيم. والفجر وليال عشر والشفع والوتر والليل إذا يسر هل في ذلك قسم لذي حجر ألم تر كيف
واتقوا الله إن الله خبير بما تعملون ولا تكونوا كالذين نسوا الله فأنساهم أنفسهم أولئك هم الفاسقون لا يستوي أصحاب النار وأصحاب الجنة أصحاب الجنة هم الفائزون لو أنزلنا هذا القرآن على جبل لرأيته خاشعا متصدعا من خشية الله وتلك الأمثال نضربها للناس لعلهم يتفكرون هو الله الذي لا إله إلا هو عالم الغيب والشهادة هو الرحمن الرحيم هو الله الذي لا إله إلا هو الملك القدوس السلام المؤمن المهيمن العزيز الجبار المتكبر سبحان الله عما يشركون فاطمة زهيرة محمد تنيش من الشيطان الرجيم بسم الله الرحمن الرحيم عما يتساءلون عن النبأ العظيم الذي هم فيه مختلفون كلا سيعلمون ثم كلا سيعلمون ألم نجعل الأرض مهادا والجبال أوتادا وخلقناكم أزواجا وجعلنا نومكم سباتا وجعلنا الليل لباسا وجعلنا النهار معاشا وبنينا فوقكم سبعا شدادا وجعلنا سراجا وهاجا وأنزلنا من المعصرات ماء ثجاجا لنخرج به حبا ونباتا وجنات ألفافا إن يوم الفصل كان ميقاتا يوم ينفخ في السور فتأتون أفواجا وفتحت السماء فكانت أبوابا وسيرت الجبال فكانت سرابا إن جهنم كانت مرصادا للطاغين مآبا لابثين فيها أحقابا لا يذوقون فيها ولا شرابا صدق الله العلي العظيم السلام عليكم وعليكم السلام محمد أعوذ بالله من الشيطان الرجيم بسم الله الرحمن الرحيم لا أقسم بيوم القيامة ولا أقسم بالنفس اللوامة أيحسب الإنسان أن لن نجمع عظامه بلى قادرين على أن نسوي بنانه بل يريد الإنسان ليفجر أمامه يسأل أيان يوم القيامة فإذا برق البصر وخسف القمر وجمع الشمس والقمر يقول الإنسان يومئذ أين المفر كلا لا وزر إلى ربك يومئذ المستقر ينبأ الإنسان يومئذ بما قدم وأخر بل الإنسان على نفسه بصيرا
ولو ألقى معاذيره لا تحرك به لسانك لتعجل به ثم إن علينا بيانه كلا بل تحبون العاجلة وتذرون الآخرة وجوه يومئذ ناظرة إلى ربها ناظرة ووجوه يومئذ باثرة. أعوذ بالله من الشيطان الرجيم. بسم الله الرحمن الرحيم. سبح اسم ربك الأعلى الذي خلق فسوى والذي قدر فهدى والذي أخرج المرعى فجعله غثاء نحوا سنقرئك فلا تنسى إلا ما شاء الله إنه يعلم الجهر وما يخفى ونيسرك لليسرى فذكر إن نفعت الذكرى سيذكر من يخشى ويتجنبها الأشقى الذي يصلى النار الكبرى ثم لا يموت فيها ولا يحيا قد أفلح من تزكى وذكر اسم ربه فصلى بل تؤثرون الحياة الدنيا والآخرة خير وأبقى إن هذا لفي الصحف الأولى صحف إبراهيم وموسى. صدق الله العلي العظيم. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. والشمس وضحاها والقمر إذا تلاها والنهار إذا
سورة الرحمن. أعوذ بالله من الشيطان الرجيم. بسم الله الرحمن الرحيم. الرحمن علم القرآن خلق الإنسان علمه البيان الشمس والقمر بحسبان والنجم والشجر يسجدان والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان والأرض وضعها للأنام فيها فاكهة والنخل ذات الأكمام والحب ذو العصف والريان فبأي آلاء ربكما تكذبان خلق الإنسان من صلصال كالفخار وخلق الجن من مارج من نار فبأي آلاء ربكما تكذبان رب السماوات والأرض رب السماوات والأرض رب السماوات والأرض والليل والنهار فبأي آلاء ربكما تكذبان مرج البحرين يلتقيان بينهما برزخ لا يبغيان فبأي آلاء ربكما تكذبان يخرج منهما اللؤلؤ والمرجان فبأي زينب. السلام عليكم. أعوذ بالله من الشيطان الرجيم. بسم الله الرحمن الرحيم. الرحمن علم القرآن خلق الإنسان علمه البيان الشمس والقمر بحسبان والنجم والشجر يسجدان والسماء رفعها ووضع الميزان ألا تطغوا في الميزان وأقيموا الوزن بالقسط ولا تكسروا الميزان والأرض وضعها للأنام فيها فاكهة والنخل ذات الأكباد والهب ذي العصف والريحان فبأي آلاء ربكما تكذبان جزاك الله خير. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ما شاء الله. وعليكم السلام. محمد ناشد محمد ಅಶಿತ್ ಕುಲೋರ ಎಣಿಪನಗ ಅಂತಿಮ ಸುತ್ತಿಗೆ 13 ಹಾಗೆ ರೆಡಿ ಆಯ್ತು
ഇങ്ങോട്ട് മാത്രം ഒരു സ്പർധാ ಕಾರ್ಯಕ್ರಮ ഇട്ടിക്കട് അതിലെ മുഹമ്മദ് ആക്കിബ് ബിൻ അഷ്റഫ് പാണ്ഡേശ്വര, മുഹമ്മദ് അനസ് പട്ടേൽ, ഫലാ പട്ടോൾ ಎಲ್ಲ ಎದುರಿಕರು, ಹಿಜಾಲ್ ಅಬ್ದುಲ್ ಜಲೀಲ್ ಉಪ್ಪಲ, ಫಯೋನಾ ಫಾತಿಮಾ ಕಾಸರಗೋಡ್, ಅಬ್ದುಲ್ ರಹಿಮಾನ್ ಶಹಬಾದ್ ಕೈಕಂಬ, ಅಬ್ದುಲ್ ರಹಿಮಾನ್ ನಬೀಲ್ ಜಪ್ಪು, ಫಾತಿಮಾ ಝಾರಾ ಕೈಕಂಬ, ಮೊಹಮ್ಮದ್ ಜೈನ್ ಪಶ್ಚಿಮ ಕಟ್ಟ, ಅಮೀನ್ ಅಬ್ದುಲ್ಲಾ ಕೇಸಿ ರೋಡ್, ಶೇಖ್ ತೋಹಾ ಅಹಮದ್ ದೊರ್ಲೆಮನ್, ಮೊಹಮ್ಮದ್ ಶಾಜ್ ಬೋಲಾರ್, ಫಾತಿಮಾ ಫಲಿಶಾ ಸುರತ್ಕಲ್. ಈಗ ಇತರ ಅಂತಿಮ ಸುತ್ತು ಬಂದರು ಎಣಿಪನಗ ಜಡ್ಜಸ್ರ ಮುಖಾಂತರ ತೀರ್ಮಾನ ಅನ್ಕೊಂಡು ಎಲ್ಲ ಎದುರು ಬಂದು ಇತರ ಪಿಚ್ಚಗಳಲ್ಲಿ ಎದುರು ಬಂದ್ರೆ ಆ ಪೇರ್ ಬಿಚ್ಚ 13 ಮಕ್ಕ ಎದುರು ಬಂದ್ರು. ഇത് ലാസ്റ്റ് ടൈം ഞങ്ങൾ ഇതിൽ ആയിക്കാക്കി വെച്ചിരിക്കും സമ ആലോചന ಕೊಡು. ಇದು ನಂಗೆ ಒಂದು ಚಾನ್ಸ್ ತಂದ್ರು. ಇಂಡಿ ಈ ಮಕ್ಕಳಲ್ಲಿ ಇಪ್ಪ ಓದ್ಯಾರಲ್ಲ ಅದೆಲ್ಲ ஒரு ಚಾನ್ಸ್ ನಮ್ಗೆ ಕೊಡ್ತರು. ಇದು ಆಲ್ರೆಡಿ ಈ 13 പേര് ഇപ്പൊ ചൊന്തല്ലേ അത് ഞങ്ങൾ ഫൈനൽ സെലക്ട് ആക്കി വെച്ചത്. നിങ്ങൾ എല്ലാവരും ഭാഗവഹിಸಿದ್ದಾಯ್ತಿಕ್ಕಿರಿ നോമ്പು. ಆ ನೋಂಬುಲು ಭಾಗವಹಿಸಿದ ಮಕ್ಕ ಈ ಫೈನಲ್ ಬಂದ ಮಕ್ಕಳು ಅಲ್ಲಿ ಪೇರು ಚಂದ ಆ 13 ಮಕ್ಕ ಫೈನಲ್ ಬಂದ. ಅದು ಇಪ್ಪ ಆಮೇಲೆ ಅಂತಿಮ ಸುತ್ತಿನ ಇದೈತಿಕ್ಕಿರಿ ಅದಕ್ಕೆ ಜಡ್ಜಿ ಮಾರ್ಕ್ ಇದೈತಿಕ್ಕಿರಿ ಆಲ್ರೆಡಿ ಅದಕ್ಕೂ ಆಗ ಈ ಪಾರ್ಟಿಸಿಪೇಷನ್ ಮಕ್ಕಳಿಗೆ ಎಲ್ಲರಿಗೂ ಗಿಫ್ಟ್ ಉಂಟು, അതേപോലെ ഖുർആൻ കരീം ഉണ്ട്, അതേപോലെ സർട്ടിഫിക്കറ്റ് ഉണ്ട്. സ്പെഷ്യലി ഇപ്പത്തെ ഈ 13 മക്കളിൽ ഫസ്റ്റ് വന്നെങ്കിൽ ക്യാഷ് ഉണ്ട്, വിത്ത് നല്ല മൂവ്മെന്റ് ഉണ്ട്, അതേപോലെ സർട്ടിഫിക്കറ്റ് ഉണ്ട്, ഗിഫ്റ്റ് ഉണ്ട്, ഖുർആൻ കരീം ഉണ്ട്. ನಿಮಿಷ ಇಟ್ಟಿಕ್ಕಡು ಜಡ್ಜಸ್ ರೆಡಿ ಉಂಟು ಕರೆಕ್ಟ್ ಅರ್ಫೋಡ್ ಕೊಡಿ ಇತರ ದೂರ ಕೊಡ್ತೇವೆ. ಮಕ್ಕಳವರ ಪ್ರತಿಭಟನೆ ಅನಾವರಣಕ್ಕೆ ಮಾತ್ರ ಆ ಮಕ್ಕಳ ಸ್ಟೇಜಿಗೆ ಅವಕಾಶ ಕೊಡ್ತೆ ಮಾತ್ರ ಏನು ಸ್ಪರ್ಧಾ ಕಾರ್ಯಕ್ರಮ ಇಟ್ಟಿಕ್ಕಡು ನಿಮಗೆ ಗಮನ ಇದಿಪ್ಪ ಅವರ ಅವಕಾಶ ಕೊಡ್ತಾರೆ. My name is Saka Al-Batul. A'udhu billahi minash shaitanir rajim. Bismillahirrahmanirrahim. Alhamdulillahi rabbil alamin. Ar-Rahmanir-Rahim. Maliki yawmiddin. Iyyaka na'budu wa iyyaka nasta'in. اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಜಡ್ಜಸ್ ಟೈಮಿಂಗ್ ಎಲ್ಲ ರೆಡಿ ಆಯ್ತು. 3 minutes ಟೈಮ್. ಇದಪ್ಪ ಫಸ್ಟ್ ಸ್ಪರ್ಧಾ ಮೊಹಮ್ಮದ್ ಆಕಿಬ್ ಬಿನ್ ಅಶ್ರಫ್ ಪಾಂಡೇಶ್ವರ 3 ನಿಮಿಷದ ಅವಕಾಶ. 3 ನಿಮಿಷ ಎಲ್ಲರಿಗೂ ಒರೇ ಟೈಮಿಂಗ್ ಆಯ್ತು. ಜಡ್ಜಸ್ ಮಾರ ಗಮನಕ್ಕೆ 3 ನಿಮಿಷ ಇದು ಅಂತಿಮ ಸುತ್ತಿಗೆ ಎತ್ತಿದೆ. ಇಪ್ಪ ಆಲ್ರೆಡಿ ವಾಟ್ಸಪ್ ಮುಖಾಂತರ ಆಕೆಯಲ್ಲಿ ಅಂತಿಮ ಸುತ್ತಿಗೆ ಆಯ್ಕೆಯಾಗೈತೆ 13 ವಿದ್ಯಾರ್ಥಿಮಾರಿಗೆ ಇದರ ಸ್ಪರ್ಧಾ ಕಾರ್ಯಕ್ರಮ ಇಟ್ಟಿಕ್ಕಡೆ ಅದರಿಂದ ಜಡ್ಜಸ್ ಮಾರ ಗಮನಕ್ಕೆ 3 ನಿಮಿಷ ಆಗಲೇ ಓದು ಆಗಲೇ ಕಿರಾತ್ ಆಗಲೇ ಉಚ್ಚಾರ. ಇದಪ್ಪ ಫಸ್ಟ್ أعوذ بالله من الشيطان الرجيم. بسم الله الرحمن الرحيم. قاف والقرآن المجيد بل عجبوا فقال الكافرون هذا شيء عجيب أإذا متنا وكنا ترابا ذلك رجع بعيد قد علمنا ما تنقص الأرض منهم وعندنا كتاب حفيظ بل كذبوا بالحق لما جاءهم
ജസാക്കല്ലാഹു ഖൈർ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. മുഹമ്മദ് അനസ് പട്ടേൽ ബറു പിന്നത്തെ വിദ്യാർത്ഥിയായിട്ട് ഫില ബത്തോർ ബണ്ട്വാ. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا اتقوا الله ولتنظر نفس ما قدمت لغد واتقوا الله إن الله خبير بما تعملون. ولا تكونوا كالذين نسوا الله فأنساهم أنفسهم أولئك هم الفاسقون. لا يستوي أصحاب النار وأصحاب الجنة. أصحاب الجنة هم الفائزون. لو أنزلنا هذا القرآن على جبل لرأيته خاشعا متصدعا من خشية الله. وتلك الأمثال نضربها للناس لعلهم يتفكرون. هو الله الذي لا إله إلا هو عالم الغيب والشهادة هو الرحمن الرحيم. هو الله الذي لا إله إلا هو الملك القدوس السلام المؤمن المهيمن العزيز الجبار المتكبر. سبحان الله عما يشركون. سبحان الله عما يشركون. هو الله الخالق البارئ المصور له الأسماء الحسنى يسبح له ما في السماوات والأرض وهو العزيز الحكيم. جزاك الله خيرا. السلام عليكم ورحمة الله وبركاته. وعليكم الرحمن الرحيم. الحاقة ما الحاقة وما أدراك ما الحاقة. كذبت ثمود وعاد بالقارعة. فأما ثمود فأهلكوا بالطاغية وأما عاد فأهلكوا بريح صرصر عاتية سخرها عليهم 7 ليال و8 أيام حسوما فترى القوم فيها صرعى كأنهم أعجاز نخل خاوية فهل ترى لهم من باقية. وجاء
الله خير. أعوذ بالله من الشيطان الرجيم. بسم الله الرحمن الرحيم. إذا وقعت الواقعة ليس لوقعتها كاذبة خافضة رافعة إذا رجت الأرض رجا وبست الجبال بسا فكانت هباء منبثا وكنتم أزواجا ثلاثا فأصحاب الميمنة ما أصحاب الميمنة وأصحاب المشأمة ما أصحاب المشأمة والسابقون السابقون أولئك المقربون في جنات النعيم ثلة من الأولين وقليل من الآخرين على سرر موضونة متقين عليها متقابلين يطوف عليهم ولدان مخلدون بأكواب وأباريك وكأس من معين لا يصدعون عنها ولا ينزفون وفاكهة مما يتخيرون ولحم طير مما يشتهون وحور عين كأمثال اللؤلؤ المكنون جزاء بما كانوا يعملون لا يسمعون فيها لغوا ولا تأثيما إلا قيلا سلاما سلاما وأصحاب اليمين ما أصحاب اليمين في سدر مخضود وطلح منضود وظل ممدود وماء مسكوب وفاكهة صدق الله العلي العظيم. السلام عليكم ورحمة الله وبركاته. Waalaikumsalam. Abdul Rahman Syahbaz Kaikamba. Vidyarthi Abdul Rahman Abdul Rahman Abdul Rahman Nibal Cepu. Abdul Rahman Nibal Hila. Fatima Zara Kaikamba. Nibal سورة مريم. أعوذ بالله من الشيطان الرجيم. بسم الله الرحمن الرحيم. ذكر رحمة ربك عبده زكريا
جزاكم الله خير. السلام عليكم. من الشيطان الرجيم. بسم الله الرحمن الرحيم. الرحمن علم القرآن خلق الإنسان علمه البيان. الشمس والقمر بحسبان والنجم والشجر يسجدان والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان والأرض وضعها للأنام فيها فاكهة والنخل ذات الأكمام والحب ذو الأصف والريحان فبأي آلاء ربكما تكذبان. خلق الإنسان من صلصال كالفخار وخلق الجن من مارج من نار فبأي آلاء ربكما تكذبان. رب المشرقين ورب المغربين فبأي آلاء ربكما تكذبان. مرج البحرين يلتقيان بينهما برزخ لا يبغيان. صدق الله العلي العظيم. خالدين فيها وذلك جزاء الظالمين. يا أيها الذين آمنوا اتقوا الله ولتنظر نفس ما قدمت لغد واتقوا الله إن الله خبير بما تعملون. ولا تكونوا كالذين نسوا الله فأنساهم أنفسهم أولئك هم الفاسقون. لا يستوي أصحاب النار وأصحاب الجنة. أصحاب الجنة هم الفائزون. لو أنزلنا هذا القرآن على جبل لرأيته خاشعا متصدعا من خشية الله. وتلك الأمثال نضربها للناس لعلهم يتفكرون. هو الله الذي لا إله إلا هو عالم الغيب والشهادة هو الرحمن الرحيم. هو الله الذي لا إله إلا هو الملك القدوس السلام المؤمن المهيمن العزيز الجبار المتكبر سبحان الله عما يشركون. Sheikh Taha. Next Muhammad. Assalamualaikum warahmatullahi wabarakatuh.
سبح اسم ربك الأعلى الذي خلق فسوى والذي قدر فهدى والذي أخرج المرعى فجعله غثاء نحوا سنقرئك فلا تنسى إلا ما شاء الله إنه يعلم الجهر وما يخفى ونيسرك لليسرى فذكر إن نفعت الذكرى سيذكر من يخشى ويتجنبها الأشقى الذي يصلى النار الكبرى ثم لا يموت فيها ولا يحيا قد أفلح من تزكى وذكر اسم ربه فصلى بل تؤثرون الحياة الدنيا والآخرة خير وأبقى إن هذا لفي الصحف الأولى صحف إبراهيم وموسى جزاك الله خير السلام عليكم ورحمة الله وبركاته वालेकुम सलाम मोहम्मद शाह बोला मोहम्मद शाह and the last विद्यार्थी फातिमा मनीषा أعوذ بالله من الشيطان الرجيم بسم الله الرحمن الرحيم الرحمن علم القرآن خلق الإنسان علمه البيان الشمس والقمر بحسبان والنجم والشجر يسجدان والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان والأرض وضعها للأنام فيها فاكهة والنخل ذات الأكمام والحب ذو العصف والريحان فبأي آلاء ربكما تكذبان رب المشرقين ورب المغربين فبأي آلاء ربكما تكذبان مرج البحرين يلتقيان بينهما برزخ لا يبغيان فبأي آلاء ربكما تكذبان يخرج منهما اللؤلؤ والمرجان فبأي آلاء ربكما تكذبان وله الجوار المنشآت في البحر كالأعلام أعوذ بالله من الشيطان الرجيم
وبركاته. തീർപ്പായിട്ടുണ്ടു ഇന്നത്തെ ഈ 13 അന്തിമ സ്പർദ്ധയ്ക്ക് ആയിക്കഴിഞ്ഞ 13 അന്തിമ തീർപ്പോട് പ്രകടനമുണ്ട്. അങ്ങനെ തജ്വീദ്, അങ്ങനെ ഹിഫ്ള്, അങ്ങനെ ഓത്ത്, അങ്ങനെ ശൈലി എന്തിനെ ഞങ്ങളുടെ മാർക്കറ്റിലേക്ക് തീർപ്പായിട്ടുള്ളവർ ഇതിനിടയിൽ ഒരു 2 നിമിഷം പ്രസിഡന്റായി റഷീദ് അജി 2 പലക്ക മക്കൊക്കെ ഒരു പ്രോത്സാഹനത്തിന് 2 പലക്ക ഈ സന്ദർഭത്തിൽ കേട്ടുള്ള ഫസ്റ്റ് സെക്കൻഡ് തേർഡ് അതിനൊക്കെ ചൊല്ലുള്ള അതിനൊക്കെ ലാസ്റ്റ് ചൊല്ലുള്ള ആ 3 മക്കളുടെ ഇവിടെ വന്നിട്ട് വേദിക്കൽ ഈ സ്റ്റേജിൽ ആരെല്ലാം ഓതിരോ ഖുർആൻ ആരെല്ലാം ഓതിരോ എല്ലാം വന്നിട്ട് റഷീദ് അജി പ്രൈസ് എടുത്തോളൂ. 2 പലക്ക റഷീദ് അജി ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆನಾಗ ಚಮ್ಮ ವರ್ಷದಲ್ಲಿ ಪರ ಆರೋಗ್ಯ ಸಂಬಂಧಪಟ್ಟದಾಯ ರಕ್ತದಾನ ಶಿಬಿರ ಹಾಕಿಕೊಂಡು ಕೇವಲ 10 ಮೆಂಬರ್ಮಾರಿನ ಸಂಸ್ಥೆ 3 ವರ್ಷದಲ್ಲಿ ಸುಮಾರು 7 ಮೆಂಬರ್ ಹೊಂದಿದ್ದು ಒಂದು ಸಕಾಲಿಕ ಪಡೆ ಇಟ್ಟು ಇನ್ನು ಕರ್ನಾಟಕದಲ್ಲಿ ಅದು ಹೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ വലിയ സ്വരാക്കിക്കൊണ്ടുണ്ട്. ഈ ഒരു ഹിദ്മത്തിന് ചൊല്ലിച്ചു ഞങ്ങളുടെ ഭാഗത്തെ ചമ്മ ആൾമാർക്ക് ഈ രക്തചോരയുടെ ಅವಶ್ಯಕತೆ ನೀಗಿಸತಕ್ಕಂಥ ವ್ಯವಸ್ಥೆ ಆಗಿದೆ. ಸುಬೇಗಿಯಿಂದ ಕಾರ್ಯಕ್ರಮ ಸಹಕಾರ ಸೆಕ್ಷನ್ ಆಯೋಜಿಸಿದಪ್ಪ ಅಪ್ಪಮೇ ಬೇಡಿಕೆ ಬಂದು 2 ಯೂನಿಟ್ ಬ್ಲಡ್ AG ಹಾಸ್ಪಿಟಲ್ ಕೊಡ್ತಕ್ಕಂಥ ವ್ಯವಸ್ಥೆ ನನ್ನ ಮೂಲಕ ಇದೆಲ್ಲದೂ ಕಾರಣ ಈಗಲೇ ஒரு ಪ್ರಯತ್ನ ಈಗಲೇ ஒரு ಶ್ರಮ ಇಟ್ಟಿದ್ದೀರಿ ನಾ ಚೊಲ್ಲೆ ಅದರೊಟ್ಟಿಗೆ ಇಂಡಿ ಎಲ್ಲ ಮೊದಲು ಶಿಕ್ಷಣಕ್ಕೆ ಅಪಾರമായ ಗೌರವ ಕೊಡ್ಕೊಂಡು ಚೊಂದುಂಟು 4 ಪೇಪರ್ಲಿ ಬೇರೆ ಬೇರೆ ವಿಷಯ ಎಲ್ಲ ಬಂದೋಡೆ ಆ ರ್ಯಾಂಕ್ ಈ ರ್ಯಾಂಕ್ ಪ್ರಶಸ್ತಿ ಅದೇ ಆ ಹಾಫಿಲಾಯ ಮಕ್ಕಳೇ ಗುರುತಿಸಿರದೆ ಬಾರಿ ಬಾರಿ ಕೊರಡಿ ಇನ್ನಿಪ್ಪ ಹಾಫಿಲಾಗೋಡೆ ಮಕ್ಕಳೇ ಅದು ಹಿಫುಲ್ ಪಡಿച്ച ಮಕ್ಕಳೇ ಇನ್ನು ಪ್ರತಿಭರೆ ஒரு விமர்சனம் ஆகிது கல்ய நோபு ಮುಂದಿನ ಪ್ರಯತ್ನ ಆಗಿದೆ ನಿರಂತರವಾದ ಸ್ವರಸನ ಮುಂದುವರಿಸಿಕೊಂಡು ಬಂದು ಇಂಡಿದವರಿಗಿಂತ ಜಾಗಿರಿ ஒரு 13 ಮಕ್ಕಳೇ ஒரு ಆರಿಸಿದ ಅದಕ್ಕೆ ವ್ಯವಸ್ಥೆ ಆಗಿದೆ. ನಿಜವಾಯ್ತು ಮಕ್ಕಳಿಗೆ ஒரு ಪ್ರೋತ್ಸಾಹ ಕೊಡ್ತಾರೆ. ಈ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಕೊಂಬಂತಗೂ ಮಕ್ಕಳೇ ಉಮ್ಮಮಾರ್ಕು ಅಪ್ಪಮಾರ್ಕು ಅದು ಬಾರಿ ಬೇರೆ ಅವರು ಹಿರಿಮೆ ಆ ಹಿರಿಮೆರೋಡು ಕುಡಿತು ಏನಿವೇನು ನಗಲೆ ಉಮ್ಮಮಾರು ಅಬ್ಬಮಾರಗಳ ಮಕ್ಕಳೇ ಈ ದೀನಿ ವ್ಯವಸ್ಥೆಯ ಪಡಿಪಗೂ ಹಾಫಿಲಾಗೂ ಕಂಠಪಾಠ ಆಗಿರೋದಕ್ಕೂ ಪ್ರತಿಯೊಂದಕ್ಕೂ ಒಂದು ಪ್ರೋತ್ಸಾಹವಾಗಿ ತೆರವಿದ್ದು ಇಂಡಿ ಭಾಗವಹಿಸಿ ಈ 13 ಮಕ್ಕ അതുപോലെ അങ്ങനെ കുടുംബങ്ങളെ ഞാൻ പ്രശംസ അതോട് കൂടി ഇനി 3 പേര് ഫസ്റ്റ് സെക്കൻഡ് തേർഡ് ഓതക്കുള്ള പേര് 6 ചൊല്ലിപ്പോ ജഡ്ജിമാർ ചൊല്ലുന്നത് അങ്ങനെ ആ പേര് ആർക്കല്ല ബണ്ട ആ മക്കൾക്കും നാണ് അഡ്വാൻസ് ആയിട്ട് മുൻഗണനയായിട്ട് ഹാർദിക അഭിനന്ദന ചൊല്ലും. വേദിക്കയിലുള്ള ഈ ബ്ലഡ് ക്യാമ്പിലെ അധ്യക്ഷൻ നസീർ അതുപോലെ സംയോജകരായിട്ടുള്ള സാഗർ കളക്ഷൻ മുതലാളി ഇസ്മായിൽ അതുപോലെ ഉസ്താദ് മുഹമ്മദ് അസ്രഫ് അതുപോലെ ജഡ്ജിമാർ ഈ എല്ലാ ബ്ലഡ് ഹെൽത്ത് കെയർ അധ്യക്ഷന്മാർ സിറാജുദ്ദീൻ ഷംസുദ്ദീൻ അതുപോലെ എല്ലാ ഓഫീസ് ബേറർമാർ അതുപോലെ നിങ്ങൾ കൂടി എല്ലാ ഈ ഫാമിലി മെമ്പേഴ്സ് നിങ്ങൾക്ക് എല്ലാവർക്കും ഞാൻ അഭിനന്ദന ചൊല്ലുന്നു. നല്ല പൽക്കത്തിപ്പാട്ടെ അസ്സലാമു അലൈക്കും വറഹ്മത്തുള്ളാഹി വബറകാതുഹു. ഉള്ളാല ഉറൂസുൽ അഞ്ചാമത്തെ ഉറൂസിന്റെ ടൈമിലു ബ്ലഡ് ഹെൽത്ത് കെയർ സംസ്ഥയുടെ ഒരു നിക്കಟ ಸಂಬಂಧ ಬೆಚ್ಚಿದೆ ഞങ്ങളെ ഈ ഒരു സമിതിയെ ಕ್ರಿಯಾಶೀಲತೆ ಕಂಡಿട്ട് ಆ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಗೆ ರಕ್ತದಾನ ಶಿಬಿರ ಹಾಕೋ ಅವಕಾಶ ತಂದ್ರೆ ರಶೀದ್ ಅಜಿ ಏನು 300 ನಗಲೆ ಬಿಟ್ಟು ಕಲಿಲ್ಲ ಏಕಡಕ್ಕೂ ನಗಲೆ ಬಿಟ್ಟು ಕಲಿಲ್ಲ ಅಂತ ಚೊಲ್ಲ ಪ್ರತಿ ವರ್ಷ ಇನ್ಶಾ ಅಲ್ಲಾಹ್ ಅವರು ತೀರ್ಮಾನ ಮಾಡ್ತಾರೆ ಬ್ಲಡ್ ಹೆಲ್ತ್ ಕೇರ್ ಸಮಿತಿ ಬಿಚ್ಚಿಟ್ಟು ഒരു ರಕ್ತದಾನ ಶಿಬಿರ ಹಾಕಿ ನಂಗೆ ತಪ್ಪಿಯಪ್ಪ ನಂಗೆ ತಿದ್ದಿ ಉಂಟು ನಂಗೆ 300 പോയപ്പോൾ ನಂಗೆ പുതു തട്ടി വന്നിരിക്കുന്ന ഒരു വ്യക്തിയായിട്ട് റഷീദ് അജി അല്ലാഹു ദീർഘായുസ്സും ആഫിയത്തും കൊടുക്കട്ടെ ചോദിച്ചു വിശേഷമായിട്ട് ദുആ കേട്ടു. ഇതിപ്പ ബ്ലഡ് ഹെൽത്ത് കെയർ പരമായിട്ട് അഭിനന്ദന കേട്ടു. ഇതിപ്പോ പലക്ക നസീർ ಹುಸೇನ್ ചോദിച്ചു ಬ್ಲಡ್ ಖಾಲಿ ಅಲ್ಲ ಬೇರೆ ಹಾಕಿರ್ತೀವಿ ಹಿಂಗಂತ ಸ್ವರ ಮನಸ್ಸಿಗೆ ಆ ಮಕ್ಕ ಓದೋ ಆ ಮನಸ್ಸನ್ನ ಕಲ್ಕೊಂಡು ನಂಗೆ ಅರ್ಚೆ ಹಿಂಗಂತವ್ರು ಕಾರ್ಯಕ್ರಮ ನಂಗೆ ಹಾಕಿಲ್ಲ ಚಂತು ನಂಗೆ ಭಾರಿ ಖುಷಿಯು ಹೆಂಗಣ ಚೆಂದ ನಂಗೆ ಎತ್ತರ ಕ್ಯಾಂಪ್ ಹಾಕ್ಯ 143 ಕ್ಯಾಂಪ್
മാഷാഅല്ലാ നല്ലൊരു പ്രോഗ്രാം ആക്കില്ല അണ്ട് ഷാരദ ഒരു ഇത് വെച്ചിര അതേപോലെ ഇണ്ടു നമുക്ക് സാഗർ ഒരു നല്ലൊരു വലിയ ക്യാമ്പ് ഞങ്ങാക്കിற പണി എത്ര ഡോണർമാരുള്ള അങ്കി ബിരിയാണി അതേപോലെ മൊമെന്റു അതേപോലെ നല്ല നല്ല കാര്യമാക്കിയിട്ട് ഇതാക്കിരാറ് മാഷാ അല്ലാ ನಾನು ಇಸ್ಮಾಯಿಲ್ ಬಾಯ್ ಫಸ್ಟಿಗೆ ಅಯಲ್ಗೂ ಕೃತಜ್ಞತೆ അതേപോലെ റഷീദാജി ഞങ്ങളെ പിലിക്ക് ഓ കൊടുത്തിട്ട് ಬಂದುಂಟು അയൽಗೂ ನಾನು ഈ ഞങ്ങളെ ബ്ലഡ് ഹെൽത്ത് പരമായിട്ട് ನಾನು അയൽಗೂ അഭിനന്ദന അതേപോലെ ഞങ്ങളെ അഷ്റഫ് പ്രിൻസിപ്പാൽ ദാറുൽ ഹുദത്തെ ഇതേ വസതിക്ക് അയൽಗೂ ನಾನು ഇതാക്കിര അതേപോലെ ഞങ്ങളെ ജഡ്ജസ് നഖീബായ് അതേപോലെ സിയ ഉസ്താദ് അതേപോലെ യൂട്ടി ഖാദർ എല്ലാവരും പറഞ്ഞാറ് അതേപോലെ ಬಂತು ನನಗೆ ಎಲ್ಲರೂ ಸಹಕಾರ ಹಾಕಿದ್ದಾರೆ ഞങ്ങളെ ಬಿಲಿಗೆ ಹಿಂಗೆ ಎಲ್ಲರೂ ಓಡಿ ಬಂದಿದ್ದಾರೆ ಮಾಷಾ ಅಲ್ಲಾ ಇಂಗಂತ ಕಾರ್ಯಕ್ರಮಕ್ಕೆ ഞങ്ങളെ പെണിಗೋ അങ്ങനെ എല്ലാ അബ്ബമാരും ഉമ്മമാരും ഇങ്ങനത്തെ കാര്യക്രമത്തിൽ സഹಕಾರ ಹಾಕೋರು ഇങ്ങനത്തെ ಕಾರ್ಯಕ್ರಮ ಈ ಕುರಾನ್ പഠിക്കുന്നത് ಅದಕ್ಕೆ ಪ್ರೋತ್ಸಾಹ അതേപോലെ ನನ್ನ 4 ಮಕ್ಕಳು ಎಲ್ಲರೂ ಆಫಿಲ್ പഠിച്ചിട്ടുണ്ടാರು ವರ್ತ ನಬೀಲ್ ಅವನು ಕೂಡ ಆಲ್ರೆಡಿ ಆಫಿಲ್ ಆಯ್ತು അതേപോലെ ಇನ್ನು 3 ಮಕ್ಕಳು പഠിച്ചിട്ടുണ്ടാರು ವರ್ತರ ಒಲಿಗೋಜು അതേപോലെ പന്നിട്ടുണ്ട് ನಾನು ಇದಕ್ಕೆ ಎಲ್ಲರಿಗೂ ನಾನು ಉಮ್ಮ ಪೆಂಗಮಾರ್ಕು ಎಲ್ಲರಿಗೂ ನಾನು ಚೊಲ್ರೆ ನಿಗಳ ಮಕ್ಕಳೇ ಇಂಗ್ಲಿಷ್ ವಿನೋದಗಳ ಇಡಂಡ ನಂಗೆ ಇಂಗಂತೆ ಇಸ್ಲಾಮಿಕ್ ಸ್ಕೂಲ್ ಸಮ್ಮೆಟ್ ಇಂಗಂತದೇ ನೀವು ಕೋಶ ಹಾಕೋ ಇದು ನಂಗೆ ದುನಿಯಾವು ಮಾತ್ರ ಅಲ್ಲ ದುನಿಯಾವು ನನ್ನ ಯಾರ 20 ಸಿಟೀಸಲ್ಲಿ 60 ವರ್ಷ ಕೆಲವು ವರ್ಷ ಯಾರು 25 പിന്നെ ആയിസ്തന്റെ നല്ല ഇത്തിക്കറി അപ്പ ഞങ്ങ ആഫിൽ അങ്ങനത്തെ ദീൻ നിങ്ങളെ മക്കളെ ഇസ്ലാമിക് ചൊന്തുനാണ് ഞങ്ങളെ ബ്ലഡ് ഹെൽത്ത് കെയർ അധ്യക്ഷയ്ക്ക് ഞാൻ ചെന്ന് പങ്കെടുത്ത അതേപോലെ ഇങ്ങനത്തെ ಕಾರ್ಯಕ್ರಮ ಇನ್ನು ಮುನ್ನೋಲ್ಗಳನ್ನು ಹಾಕೋ ಅಲ್ಲಾಹ್ ತೌಫೀಕ್ ದತ್ತಿ ಚಂತು ನಾನು ಚೆಂದ ಪಂಕರೆ ತೀರ್ಕರ ನಿಸ್ಕರಿಸಿಕೊಂಡಿದ್ದೆ ಎಲ್ಲರಿಗೂ ನಾನು ಅಭಿನಂದನೆ ಹಾಕಿದ್ದೆ ನನ್ನ ಜನ ಬಂದಿದ್ದೆ ಅಸ್ಸಲಾಮು ಅಲೈಕುಂ ಸಾಗರ್ ರೇ ಬಹುಮಾನಪಟ್ಟ ಸಾಗರ್ ರೇ ಇಸ್ಮಾಯಿಲ್ ಸರ್ ಜಂಡು ಫಲಕ ಜೋಡಣೆ ಕಾರ್ಯಕ್ರಮಕ್ಕೆ ವೇದಿಕೆಗೆ ಬಂದೆ ಈ ಒಂದು ಫೈನಲ್ ಹಂತದಲ್ಲಿ ವೇದಿಕೆ ಬಂದ 3-4 ಫಸ್ಟ್ ಸೆಕೆಂಡ್ ಬಂದರೆ ಲಾಸ್ಟ್ ಡಿಕ್ಲೇರ್ ಆಗಡ ಸೀಟ್ ಕೊಡು ಈ ವೇದಿಕೆಗೆ ಬಂದು ಜೋಡಣೆ ಕೇಳೋಣ ಮೊಹಮ್ಮದ್ ಆಕಿಬ್ ಬಿನ್ ಅಶ್ರಫ್ ಪಾಂಡೇಶ್ವರ ಮೊಹಮ್ಮದ್ ಅನಸ್ ಪಟೇಲ್ ಅದೇನಕ್ಕೆ ಹಿಲಾಲ್ ಅಬ್ದುಲ್ ಜಲೀಲ್ ಉಪ್ಪಲ ಈಗ 3-4 ಆಯ್ಕೆ ಆಡೋರು ಫಸ್ಟ್ 6 ಸೆಕೆಂಡ್ 6 ಥರ್ಡ್ 6 ಲಾಸ್ಟ್ ತೀರ್ಮಾನ ಆಗಡ ಹಾಗೆ 3-4 ವೇದಿಕೆಗೆ ಬರ್ತೆ ಬಾಕಿ ನಿಮ್ಮ ಎಲ್ಲರಿಗೂ ಅವರು ಬಹುಮಾನ ಪ್ರೋತ್ಸಾಹದ ಬಹುಮಾನ ಕೊಡ್ಕೋಗಲ್ಲ ಇಸ್ಮಾಯಿಲ್ ಆಕೆ ಆಯೋಜಿಸಿದ ಕುರ್ಆನ್ ಕಿರಾತ್ ಕಾಮಿಟೇಸ್ ಅಲ್ಲಾಹು ತಾಲ ಇದ್ರು ಹಬುಲ ಮಾರಿದ್ರೆ ಚೆಮ್ಮೆ ಪರಿಶ್ರಮ ಪಟ್ಟು ನಂಗೆ ನಜೀರ್ ಹುಸೈನ್ ಟೀಮ್ ಬಲಗತ್ತಂಗ ಈ ಇದೊರು ಕಾಂಪಿಟೇಷನ್ ಹಾಕೋಗೈತು അങ്ങനെ ഓരോരോ കാളറെ ಹೆಚ್ಚು ಅಲ್ಲಾಹು ತಾಲ ಅದ್ರ ಸುಬ್ಹಾನಹು ವ ತಆಲ ಹಲೋ ആക്കിയോ ഇതൊരു അനുകൂല അതേപോലെ ഇണ്ട് ഈ ഖുർആൻ ഖിറാഅത്ത് കോമ്പറ്റീഷൻ ഞങ്ങളെ പ്രസിഡന്റ് സാബ് റഷീദാജി അതേപോലെ ഞങ്ങളെ ലൈഫിൽ പഠിച്ച ആലിമുമാരും അതേപോലെ ഞങ്ങളെ തെച്ചോ ഞങ്ങളെ സ്റ്റേജിന് മുന്നോലു ಬನ್ನು ಎಲ್ಲರೂ ഞങ്ങൾ ഈ പേരൻസ് മാറു നമുക്ക് അല്ലാഹു തആല ഈ ഖുർആൻ ഈ മലായിക മാറിന്റെ ദുആ നോട്ടിക്കു ഒരു ഖുർആൻ ಪ್ರವಚನ ನಡೆದರೋಡೆ ಕಿರಾತ್ ನಡೆದರೋಡೆ ಮಲಾಯಿಕ ಮಾರು നല്ല ಚಂದದಲ್ಲಿದ್ರೆ ಇನ್ಶಾ ಅಲ್ಲಾಹ್ ಇದು ഞങ്ങൾ ಆಮೀನ್ ಚೊಲು അങ്ങനെ സബടി മഗ്രിബ് നേരത്തെ ചമ്മെ പൽകവരെക്ക് പോണ്ടില്ല ഇൻഷാ അല്ലാഹ് ദുആ കൊറു അതേപോലെ മക്ക ഇദഗാണ്ടി ബിൽ റാഫിൽ ആകും അതേപോലെ മേ ഖിറാത്ത് ഒരു ആലിം ആകും ദുആ കൊറു ഇൻഷാ അല്ലാഹ് മാഷാ അല്ലാഹ് നല്ല പ്രോത്സാഹന പ്രകടനം ഇസ്മായിലൊക്കെ നന്ദിയാക്കിയിട്ടുള്ള ഇനി കൊടുത്തിട്ടുള്ള പ്രോത്സാഹനമായിട്ട് ഫാത്തിമ സൈറ ಜಾನಿಯಾ ಜೈನಬ ಫಾತಿಮಾ ಜೈರಾ ಬೇಗ ಬೇಗ ಅರ್ಜೆಂಟ್ ಫಾಸ್ಟ್ ಫಾತಿಮಾ ಜೈರಾ ರಶೀದಾಜಿ ಕೊಡ್ಕೊಂಡು ಫಾತಿಮಾ ಸನು ಜೈನಬ ಜಾನಿಯಾ ಜೈನಬ ಅದು ಮುಸಾಬಾಯಿ ಟಿಕೆಟ್ ಜಾಗ್ರತೆ ಹಾಕಿರೋರು ಫಾತಿಮಾ ಶದನ್ ಆಯಿಷಾ ಶರೀಫ್
ಆಯಿಷಾ ರಿಜಾ ಫಾತಿಮಾ ಸಮನಾ ಆಲಿಯಾ ಫಾತಿಮಾ ಸನಾ ಆಲಿಯಾ ಆ ಪ್ರಮಾಣ ಪತ್ರ ತಗೊಂಡವರು ಪ್ರಮಾಣ ಪತ್ರ ಬೇರಲ್ಲಿ ಬಂಡು ಪ್ರಮಾಣ ಎಲ್ಲಿ ಉಂಟು ತನಿಷಾ ಪರ್ವೀನ್ ಸಫಿಯಾ ರಿದಾ ಜಕಾಲ್ ಬದ್ರು ಮಕ್ಕಳಿಗೆಲ್ಲ ಉಮ್ಮ ಮಾರ್ಗದಲ್ಲಿ ಜಾಗೃತಿ ಹಾಕಿದರು ಮಕ್ಕಳಿಗೆಲ್ಲ ಕುರ್ಆನ್ ಉಂಟು ಕುರ್ಆನ್ ആയിട്ട് മക്കൾക്ക് കൊടുത്തത് ഇന്നത്തെ ഖുർആൻ സ്പർദ്ധ കാര്യക്രമത്തിൽ ഖുർആൻ വാചന സ്പർദ്ധ കാര്യക്രമത്തിൽ മക്കളെ രംഗങ്ങൾ കൊടുത്തിട്ടുണ്ട് സർട്ടിഫിക്കറ്റ് പ്രോത്സാഹനമായിട്ട് മക്കൾക്ക് രംഗം കൊടുത്തോണ്ടുള്ള പ്രോത്സാഹനമായിട്ട് മകരിബ് കഴിഞ്ഞോണ്ടുള്ളൂ ಮಕ್ಕಳ ಉಪಮಾರ್ಗ ಮಕ್ಕಳ ಕೈ ಕೊಡ್ತಿದ್ದು ನುಪ್ಪಜೋತ್ ಮುಸಾಬೈಟಿಕ್ರೆ ತೆಲ್ಲು ಬೆಚ್ಚವಡ ಜಾಗೃತ ನುಪ್ಪಜೋತ್ ಮುಸಾಬೈಟಿಕ್ರೆ ಮಕ್ಕಳ ಕೈ ಕೊಡ್ತಿದ್ದು ಓಕೆ ಆಯ್ತಾ ಫಿನಿಶ್ ಹೇಳ್ತಾರೆ ಬರೋಡೆ ಇಲ್ಲಿ ಬರೋ ಅಶ್ಫಾ ಖದೀಜಾ ಇಂದತ್ತೆ ಇವರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಕ್ಕಳು ಕೊಡ್ತೈತೆ 3 ಮಕ್ಕ ಸರಿ ಆಯ್ತಾ ಅಮ್ರಾ ಫಾತಿಮಾ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಮೂന്നാമത്തെ പ്രൈസ് എടുക്കുന്ന ആളായിട്ട് ഹിലാൽ അബ്ദുൽ ജലീൽ ഉപ്പല ಥರ್ಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಮೊಹಮ್ಮದ್ ಅನಸ್ ಪಟೀಲ್ ಫಸ್ಟ್ ಪ್ರೈಸ್ ಮೊಹಮ್ಮದ್ ಆಕಿಬ್ ಬಿನ್ ಅಶ್ರಫ್ ಪಾಂಡೇಶ್ವರ ಈಗ ಇನ್ನತೆ ಪ್ರೈಸ್ ಆಯ್ತು ಅಶಾ ಬೇರೆ ಮೊಹಮ್ಮದ್ ಅಶ್ಫಾನ್ इधर जुलेखा इजान नवाज मोहम्मद तानिश मोहम्मद फिदाश मोहम्मद जाहिद मोहम्मद जियान ಅಲ್ಲ ಎಲ್ಲರ പേര് കൊടുത്തങ്ങ ಅಲ್ಲ ಇದ್ದತೆ ವೇದಿಕೆಗೆ ಬಂದಂಗಲೇ ಮಾತ್ರ ഒരു ಗಮನಕ್ಕೆ ನಗದು ಬಹುಮಾನ ಉಂಟು ಕುರ್ಆನ್ ಉಂಟು ನನಗೆ ಸ್ಮರಣಿಕೆ ಉಂಟು ಈ 3 ಮಕ್ಕಳು ಇಪ್ಪ ಕೊಡ್ತೋಂಡಲ್ಲ ನಶೀತ್ ಇದ್ದಲ್ಲೇ ಫಸ್ಟ್ ಸೆಕೆಂಡ್ ಥರ್ಡ್ ಶಾಮಿಲ್ ಮೆಂದರಿಗೆ ಬರು ಫಸ್ಟ್ ಪ್ರೈಸ್ ಮೊಹಮ್ಮದ್ ಆಕಿಬ್ ಬಿನ್ ಅಶ್ರಫ್ ಪಾಂಡೇಶ್ವರ मोहम्मद आकिब बिन अशरफ पांडेश्वर अला थर्ड प्रैज आकिब बिन आकिब भैया पहले ಮಯೂನಾ ಫಾತಿಮಾ ಈ ಫೈನಲ್ ಹಂತಕ್ಕೆ ಪಾಸ್ ಆಗ ಅದೇ ಕಡೆಗೆ ಅಬ್ದುಲ್ रहमान नबील जब्बू अब्दुल रहमान निबाल ಅದು ನಿಬಾಲ್ ಅದು ನಿಬಾಲ್ ಕ್ಯಾನ್ಸರ್ ನಿಬಾಲ್
ಅಬ್ದುಲ್ ರಹಮಾನ್ ನಿಬಾ ಐಲು ಬರೋ ಮೊಹಮ್ಮದ್ ಸೈನ್ ಮೊಹಮ್ಮದ್ ಸೈನ್ ಮೊಹಮ್ಮದ್ ಸೈನ್ ಮೊಹಮ್ಮದ್ ಸೈನ್ ಮೊಹಮ್ಮದ್ ಸೈನ್ ಐಲು ಬರೋ ಅಮೀನ್ ಅಬ್ದುಲ್ಲಾ ಮೊಹಮ್ಮದ್ ಸೈನ್ ಅಮೀನ್ ಅಬ್ದುಲ್ಲಾ ಕೆಸಿ ರೋಡ್ शेख तोहा नेक्स्ट शेख अमीन अब्दुल्ला